ಪ್ರತಿ ವರ್ಷ ಪಾಗೋ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ, ಮಂಗಳೂರು ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಈ ಮೂರು ಸಂಸ್ಥೆಗಳು ಜಂಟಿಯಾಗಿ ಅಥವಾ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮ ಇವತ್ತು ನಾವು ಈ ವರ್ಷದ ಅಂದರೆ 2025ನೇ ಸಾಲಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ನಮ್ಮ ಅತಿಥಿಗಳು ನಮ್ಮವರೇ ಆಗಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ PL ಧರ್ಮ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರಾಗಿರುವಂತಹ ಚಿದಂಬರ್ ಬೈಕಂಪಾಡಿ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಅಧಿಕೃತ ಸ್ವಾಗತ ಮತ್ತೆ ವೇದಿಕೆಯಲ್ಲಿ ನಡೀತದೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಪುಷ್ಪರಾಜ್ ಅವರಿದ್ದಾರೆ. ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವಂತಹ PB ಹರೀಶ್ ರೈ ಅವರಿದ್ದಾರೆ. ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಅನ್ನು ಮಂಗಳೂರು ಅವರಿದ್ದಾರೆ. ಹಾಗೆಯೇ ನಮ್ಮ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರಿದ್ದಾರೆ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಾಜೇಶ್ ಪೂಜಾರಿ ಅವರಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ವರ್ಷ ಪಾಗೋ ಪ್ರಶಸ್ತಿಯನ್ನು ವಾರ್ತಾಭಾರತಿ ಪತ್ರಿಕೆಯ ಹಿರಿಯ ಉಪಸಂಪಾದಕರಾಗಿರುವಂತಹ ಶಂಸುದ್ದೀನ್ ಹೆಣ್ಮೂರು ಅವರು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅವರು ಈಗಾಗಲೇ ಬರ್ತಾ ಇದ್ದಾರೆ, ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಕೆಲವು ಯುವ ಪತ್ರಕರ್ತರು ಇದ್ದಾರೆ. ಹೆಚ್ಚಿನವರಿಗೆ ಪ್ರತಿ ವರ್ಷ ಕೂಡ ನಾವು ಪಾಗೋ ಅವರ ಬಗ್ಗೆ ಹೇಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಹೇಗೆ ಶಿಕ್ಷಣ, ಆರೋಗ್ಯ, ಹೋಟೆಲ್ ಉದ್ಯಮ ಆಗಲಿ, ಬ್ಯಾಂಕಿಂಗ್ನಲ್ಲಿ ಮುಂಚೂಣಿಯಲ್ಲಿದೆ, ಹಾಗೆಯೇ ಮಾಧ್ಯಮ ಕೂಡ ನಮ್ಮದು ಸ್ವಾತಂತ್ರ್ಯದ ಕಾಲದಲ್ಲಿ ಆಗಿರಬಹುದು, ಸ್ವಾತಂತ್ರ್ಯದ ನಂತರ ಆಗಿರಬಹುದು, ಮಾಧ್ಯಮ ಬಹಳಷ್ಟು ಪ್ರಾಮುಖ್ಯತೆ ಪಡೆದಿದೆ. ಇಲ್ಲಿ ಅತ್ಯಂತ ದೊಡ್ಡ ಹಿರಿಯ ಪತ್ರಕರ್ತರು, ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ನಡೆದುಕೊಂಡು ಹೋಗಿದ್ದಾರೆ. ಹಾಗೆ ಅಂತಹ ಧೀಮಂತ ಪತ್ರಕರ್ತರಲ್ಲಿ ಪಾಗೋ ಅಥವಾ ಗೋಪಾಲಕೃಷ್ಣ ಅವರು ಪ್ರಮುಖರು. ಅವರಿಗೆ ಪಾಗೋ ಎಂದೇ ಕರೆಯುವುದು. ಅವರ ಹೆಸರಿನಲ್ಲಿ, ಆ ಧೀಮಂತ ಪತ್ರಕರ್ತನ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ, ಈಗ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಪಕ್ಕದ ಕೊಡಗು ಜಿಲ್ಲೆಗಳ, ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಗೆ ಪ್ರಶಸ್ತಿಯನ್ನು, ಯುವ ಪತ್ರಕರ್ತರನ್ನು ಅವರು ಮಾಡಿದ ಅತ್ಯುತ್ತಮ ವರದಿಗಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಪಾಗೋ ಅವರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾದ್ರೆ, ಸ್ವಲ್ಪ ಅಂದರೆ ಅವರು ಹೆಚ್ಚು ಹೇಳ್ತಾ ಹೋದರೆ ನಾನು ಮಧ್ಯಾಹ್ನ ತನಕ ಹೇಳ್ಬೋದು. ಅಷ್ಟು ಅವರದ್ದು ಸಾಧನೆಗಳು, ಅವರಷ್ಟು ಪುಸ್ತಕ ಬರೆದವರು, ಅವರು ಯಕ್ಷಗಾನದಲ್ಲಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರು ಸಾಧನೆ ಮಾಡಿದವರು. ಪಾಗೋ ಅವರು ಹುಟ್ಟಿದ್ದು 1928, 28ರಿಂದ 1996ರ ತನಕ ಇದ್ದವರು. ಅವರು ಹಾಸ್ಯ ಹಾಗೂ ಹರಿತ ರಾಜಕೀಯ ವಿಶ್ಲೇಷಣೆಗೆ ಹೆಸರಾದವರು. ವಿಶ್ವ ಕರ್ನಾಟಕ ದಿನಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಪತ್ರಿಕೋದ್ಯಮವನ್ನು ಆರಂಭಿಸಿದ ಪಾಗೋ ಅವರು ಅಂದರೆ 1955ರಲ್ಲಿ ಮುಂದೆ ತಾಯಿನಾಡು, ಕಾಂಗ್ರೆಸ್ ಸಂದೇಶ, ಸಂಯುಕ್ತ ಕರ್ನಾಟಕ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮಂಗಳೂರಿನಲ್ಲಿ ವಾರ್ತಾಲೋಕ ಎಂಬ ಸಂಜೆ ದಿನಪತ್ರಿಕೆಯನ್ನು ಸ್ಥಾಪಿಸಿ, ಸಂಪಾದಿಸಿ, ಮುದ್ರಿಸಿ, ಪ್ರಕಟಿಸಿ, ಕೊನೆಗೆ ಮಾರಾಟ ಮಾಡುವ ಸಾಹಸವನ್ನು ಕೈಗೊಂಡವರು. ಕೆಲಕಾಲ ಕೊಡಗಿನ ಶಕ್ತಿ ಮತ್ತು ಬೆಂಗಳೂರಿನ ಟೈಮ್ಸ್ ಆಫ್ ಡೆಕ್ಕನ್ ಪತ್ರಿಕೆಗಳ ಮಂಗಳೂರು ವರದಿಗಾರರಾಗಿದ್ದರು. ಮಂಗಳೂರಿನ ಸ್ಥಳೀಯ ಪತ್ರಿಕೆಗಳಾದ ನವಭಾರತ, ಕನ್ನಡವಾಣಿ ಹಾಗೂ ಪುತ್ತೂರಿನ ವಿಚಾರವಾಣಿ ಪತ್ರಿಕೆಗಳ ಸಂಪಾದಕೀಯ ಬಳಗದಲ್ಲಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದವರು. ನಂತರ ಕನ್ನಡಪ್ರಭ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳ ಮಂಗಳೂರು ಪ್ರತಿನಿಧಿಯಾಗಿದ್ದರು. ಮುಂದೆ 7 ವರ್ಷಗಳ ಕಾಲ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ಅವಿಭಜಿತ ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರತಿನಿಧಿಯಾಗಿದ್ದರು.
ಸರಳ, ನೇರ ಹಾಗೂ ನಿಷ್ಪಕ್ಷಪಾತ ವರದಿಗಳಿಗೆ ಹೆಸರಾಗಿದ್ದ ಪಾಗು ಅವರು ವೃತ್ತಿ ಘನತೆಯನ್ನು ಮೆರೆದವರು. 1994ರಲ್ಲಿ ನಿವೃತ್ತಿಯಾದ ನಂತರ ಮಂಗಳೂರಿನ ಹೊಸ ದಿಗಂತ ಪತ್ರಿಕೆಗೆ ಅವರು ಬರೆಯುತ್ತಿದ್ದ ವಿಶೇಷ ಸೃಷ್ಟಿಗಳ ಲೋಕದಲ್ಲಿ ಅಂಕಣ ಬಹಳ ಜನಪ್ರಿಯವಾಗಿತ್ತು. ಅವರು ಅವರ ಪತ್ರಿಕಾ ಜೀವನದ ಆತ್ಮ ವೃತ್ತಾಂತವನ್ನು ಅದು ಅವರ ಪತ್ರಿಕಾ ಜೀವನದ ಆತ್ಮ ವೃತ್ತಾಂತ ಕೂಡ ಆಗಿತ್ತು. ಅವರ ನೋ ಚೇಂಜ್ ಕಥೆಗಳು ಎಂಬ ಅಂಕಣ ಅತ್ಯಂತ ಸ್ವಾರಸ್ಯಕರವಾದ ಹಾಗೂ ವಿಚಾರ ಪ್ರಚೋದಕವಾದ ಅಂಶಗಳನ್ನು ಒಳಗೊಂಡಿದ್ದ ಲೇಖನ ಮಾಲೆ ಎಂದು ಹೇಳಲಾಗಿದೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾನ್ಯತೆ ಪಡೆದು ಕರ್ನಾಟಕ ರಾಜ್ಯ ವಾರ್ತಾ ಮತ್ತು ವಿದ್ಯುತ್ ಸಚಿವರಿಂದ ವಿದ್ಯುಕ್ತವಾಗಿ ಉದ್ಘಾಟಿಸಿದ ಪ್ರಾರಂಭಗೊಂಡ ಅಂದಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅವರು ಸ್ಥಾಪಕ ಸದಸ್ಯರಾಗಿದ್ದರು. ಸಂಘದ ಪ್ರಥಮ ಕಾರ್ಯದರ್ಶಿ ಕೂಡ ಆಗಿದ್ದವರು ಗೋಪಾಲಕೃಷ್ಣ ಅವರು. ಅವರ ಹೆಸರಿನಲ್ಲಿ ಅಂತಹ ಧೀಮಂತ ಪತ್ರಿಕೆಯ ಪತ್ರಕರ್ತರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಈಗ ಆರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಂದ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ನಮ್ಮ ಸಂಘದ ಕೋಶಾಧಿಕಾರಿಯಾಗಿರುವಂತಹ ವಿಜಯ್ ಕೋಟ್ಯಾನ್ ಪಡು ಅವರು ಮಾಡಲಿಕ್ಕಿದ್ದಾರೆ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೊಡಮಾಡುವಂತಹ 2025ನೇ ಸಾಲಿನ ಪಾಗು ಪದ್ಯಾನ ಗೋಪಾಲಕೃಷ್ಣ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಮಾಡಲಿರುವವರು ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯ ಇದರ ಪ್ರೊಫೆಸರ್ PL ಧರ್ಮ, ಇದರ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ BN ಅವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ PB ಹರೀಶ್ ರೈಗಳಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಹರೀಶ್ ಆದೂರು ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಿರಿಯ ಪತ್ರಕರ್ತರಾದ ಚಿದಂಬರ್ ಬೈಕಂಪಾಡಿ ಸರ್ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸಿದ್ದಿಕ್ ನೀರಾಜೆ ಅವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ಅನ್ನು ಮಂಗಳೂರು ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ರಾಜೇಶ್ ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯದ ಶ್ರೀನಿವಾಸ್ ನಾಯ್ಕ ಇಂದಾಜೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಹರೀಶ್ ಮೋಟುಕಾನ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ BN ಇದ್ದಾರೆ. ಅವರಿಗೆ ಭಾಸ್ಕರ್ ರೈ ಕಟ್ಟ ಸರ್ ಅವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿಯಾದ ರಾಜೇಶ್ ಅವರಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸುಹೇಲ್ ಅವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ. ಪಡು ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಪಾಗು ಅವರ ಜೊತೆ ಕೆಲಸ ಮಾಡಿದವರು ನಮ್ಮ ಚಿದಂಬರ ಬೈಕಂಪಾಡಿ ಅವರು ಚುಟುಕಾಗಿ ಪಾಗು ಅವರ ಬಗ್ಗೆ ಮಾತನಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸರ್. ನಮಸ್ಕಾರ. ಈ ದಿನ ಪ್ರಶಸ್ತಿ ಕೊಡಲಿಕ್ಕೆ ಬಂದಂಥ ನನ್ನ ಅತ್ಯಂತ ಆತ್ಮೀಯ ಮಿತ್ರರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆದಂಥ ಪ್ರೊಫೆಸರ್ PL ಧರ್ಮ ಅವರೇ ಹಾಗೂ ನನ್ನವರೇ ಆದ ಎಲ್ಲ ಸ್ನೇಹಿತರಿಗೂ ಕೂಡ ವಂದನೆ. ತಮಗೂ ಕೂಡ ಈ ದಿನ ಇಲ್ಲಿ ಪಾಲ್ಗೊಂಡಂಥವರಲ್ಲಿ ಎಷ್ಟು ಜನ ಪಾಗು ಅವರನ್ನು ನೋಡಿದ್ದೀರಿ? ಕೈ ಎತ್ತಿದ್ದೀರಾ? ಅಂದರೆ ಇದು ವಿಚಿತ್ರ. ಈಗ ಇಲ್ಲಿ ಇರುವ ಎಲ್ಲರಲ್ಲೂ ಕೂಡ PL ಧರ್ಮ ನೋಡಿರಬೇಕು. ಅವರು ಯೂನಿವರ್ಸಿಟಿಯಲ್ಲಿದ್ದಾಗ ನಾವು ಯೂನಿವರ್ಸಿಟಿ ಬರ್ತಿದ್ದೆವು. ಇರಲಿ, ಆದರೆ ಇಲ್ಲಿ ಅನ್ನು ಮಂಗಳೂರು ಮತ್ತು ಮಾತ್ರ ಪಾಗು ಅವರು ನೋಡಿದ್ದಾರೆ. ನೀವು ಯಾರು ಕೂಡ ನೋಡಿಲ್ಲ ಅಂತ ಹೇಳುವ ಅರ್ಥ. ಅಂಥ ಒಬ್ಬ ವ್ಯಕ್ತಿಯ ಹೆಸರಿನ
ಪ್ರಶಸ್ತಿಯನ್ನು ನೀವು ಕೊಡ್ತಾ ಇದ್ದೀರಿ. ಅಂದರೆ ಅವರು ಆ ದಿನಗಳಲ್ಲಿ ಪತ್ರಿಕೋದ್ಯಮ ಪತ್ರಕರ್ತ ಅಂತ ಹೇಳುವುದನ್ನು ಎಷ್ಟು ಅರ್ಥಪೂರ್ಣವಾಗಿ ತಿಳ್ಕೊಂಡಿದ್ರು, ಆ ವೃತ್ತಿಗೆ ಯಾವ ರೀತಿಯ ಗೌರವ ಕೊಟ್ಟರು ಅಂತ ಹೇಳುವುದನ್ನು ನಿಮ್ಮಲ್ಲಿ ಅನೇಕರು ಓದಿದ್ದೀರಿ, ಹೇಳುವುದನ್ನು ಕೇಳಿದ್ದೀರಿ. ಆದರೆ ಖಂಡಿತ ಉಂಟುವನ್ನು ನೋಡಿಲ್ಲ, ಮಾತನಾಡಿಲ್ಲ. ಆದ್ದರಿಂದ ನಾನು ಏನು ಹೇಳ್ತೀನೋ ಅದೇ ಸತ್ಯ ಅಂತೇಳಿ ನೀವೆಲ್ಲ ತಿಳ್ಕೊಳ್ತೀರಿ. ಆದರೆ ನಾನು ಭಾಗವರನ್ನು ಕಂಡ ಹಾಗೆ ಅವ್ರ ಜೊತೆ ಇದ್ದದ್ದು, ನಾನು ಮದುವೆ ಆಗುವ ತನಕ ಕೂಡ ಪತ್ರಕರ್ತನಾಗಿದ್ದೆ. ಹಾಗೆ ಇರುವ ಕಾಲದಲ್ಲಿ ಕನಿಷ್ಠ ವಾರದಲ್ಲಿ 5 ರಾತ್ರಿಗಳನ್ನು ಅವ್ರ ಮನೇಲಿ ಕಳೀತಾ ಇದ್ದೆ. ಅಂದರೆ ಏನೂ ಇಲ್ಲ, ಸಂಜೆ ಬರ್ತಿದ್ರು ಆಫೀಸಿಗೆ, ನಿಂದೆಲ್ಲ ಆಯಿತು, ಕೆಲಸ ಆಯ್ತಾ ಅಂತ ಹೇಳಿದ್ರು. ಇಲ್ಲ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಕೂತ್ಕೊಳ್ಳಿಕ್ಕಿಲ್ಲ, ನೀನು ಬೇಗ ಮಾಡು ಅಂತೇಳಿ ಹೇಳ್ತಾಯಿದ್ರು. ಅವ್ರು ಬೀಡಿ ಸೇದೋದು, ಬೀಡಿ ಸೇದ್ತಾ ಇದ್ರು ನಿಂತ್ಕೊಂಡವ್ರಿಗೆ. ಬೀಡಿ ಸೇದಿ ಆಯಿತು, ನಾನು 7:30 8 ಗಂಟೆಗೆ ಎಲ್ಲ ಕೆಲಸ ಎಲ್ಲ ಆಯಿತು ಅಂದೆ. ಆಯಿತು, ನೀವು ಕೂತ್ಕೋ ನನ್ನ ಗಾಡಿಯಲ್ಲಿ ಅಂತೇಳಿ. ಅಂದರೆ ಅವ್ರ ಗಾಡಿ ವಿಚಿತ್ರ, ಒಂದು ಸ್ಕೂಟರ್ ಅದು. ಅದು ನೀವು ಈಗ ಒಂದು ಒತ್ತಿದ ತಕ್ಷಣ, ಬಟನ್ನ ಒತ್ತಿದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಆದರೆ ಅವ್ರ ಬೈಕು ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅವರು ಓಡಿ ಅದನ್ನು ದುಡ್ಕೊಂಡೇ ಓಡಬೇಕು ಅವರೇ. ಮತ್ತು ನನಗೆ ಹೇಳ್ತಿದ್ರು, ಒಂದು ಸ್ವಲ್ಪ ದುಡ್ಡು ಮಾರೆ, ನನಗಾಗೋದಿಲ್ಲ ಅಂತ ಹೇಳೋದು. ನಾನು ನಿಂತ್ಕೊಳ್ಳೋದು, ಇವ್ರು ದುಡ್ಕೊಂಡು ಹೋಗೋದು. ದುಡ್ಕೊಂಡು ಅಷ್ಟು ದೂರ ಹೋಗಿ ಸ್ಟಾರ್ಟ್ ಆಯಿತು. ಅವ್ರು ಹತ್ತಿದ್ರು, ಬಾ ಮಾರೆ ಅಂತ ಹೇಳಿದ್ರು, ನನ್ನ ಕರೆದು ಮತ್ತು ನಾವು ಕೂತ್ಕೊಳ್ಳೋದು. ಅಂದರೆ ಆ ರೀತಿಯ ವ್ಯಕ್ತಿತ್ವ ಕೊಡೋರ್ದು. ನಾನು ಕನಿಷ್ಠ 5 ದಿನಗಳ ರಾತ್ರಿಗಳಲ್ಲಿ ಕಳೀತಿದ್ದೆ ಅಂದರೆ ನೀವು ಲೆಕ್ಕ ಹಾಕಿ, ನನ್ನ ಮತ್ತು ಅವರ ನಡುವಿನ ಸಂಬಂಧಗಳು ಹೇಗಿದ್ದವು ಅಂತೇಳಿ. ಆ ಹಿನ್ನೆಲೆಯಲ್ಲೇ ನಾನು ಪಾಗೋ ಪ್ರಪಂಚ ಅಂತೇಳಿ ಒಂದು ಪುಸ್ತಕವನ್ನು ಕೂಡ ಬರೆದೆ. ನನಗೆ ಒಂದ್ಸಲ ಅಚಾನಕ್ಕಾಗಿ ಬಸ್ಸಲ್ಲಿ ಬರ್ತಾ ಇದ್ದಾಗ 8:30 ನಮ್ಮ ಬೈಕಂಪಾಡಿಯಿಂದ ಇಲ್ಲಿ ಬರುವಾಗ ಹೊಟ್ಟೆ ನೋವು ಕಾಣ್ತು. ತಕ್ಷಣ ನಾನು ನಮ್ಮ PSC ಇದೆಯಲ್ಲ, ಅದಕ್ಕಿಂತ ಮೊದಲಿನ ಕೆನರಾ ಸ್ಕೂಲ್ ಅಲ್ಲಿ ಸ್ಟಾಪಲ್ಲಿ ಇಳಿದು ನಾನು ನಡೀಲಿಕ್ಕೆ ಆಗಲಿಲ್ಲ, ಹೊಟ್ಟೆ ನೋವಿಂದ ಸಿಕ್ಕ ಹೊಟ್ಟೆ. ನನಗೆ ಆಗ ಫೋನ್ ಇಲ್ಲ, ನಮ್ಮ ಈ ಲ್ಯಾಂಡ್ಲೈನ್ ಮಾತ್ರ ಅದು, ಈ ಮೊಬೈಲಲ್ಲಿ ಇಲ್ಲಲ್ಲ. ಹಾಗೆ ಆದವರು ನನ್ನ ಕಿಸೆಯಿಂದ ಅವ್ರ ನಂಬರ್ ತೆಗೆದು ಮನೆಗೆ ಫೋನ್ ಮಾಡಿದೆ. ಅವರು ಪುಣ್ಯಕ್ಕೆ ಇನ್ನೂ ಮನೇಲಿ ಇದ್ದರು, ಹೊರಟಿರಲಿಲ್ಲ. 9 ಗಂಟೆ ಆಗಿತ್ತದು. ನಾನು ಹೇಳಿದೆ, ಗೋಪಾಲಕೃಷ್ಣರೇ ಎಂಕ ದಾಲ್ ತೀರುಜಿ ಮಾರೆ, ಭಾರಿ ಬಂಜಿ ಬೇನೆ ಒಂದುಂಟು, ಇಂಚಿನ ಅಂದು ಗೊತ್ತುಜಿನ್ ಈ ಓಲ್ಲಾಕೆ. ನಾನು ಕೆನರಾ ಸ್ಕೂಲ್ ಹತ್ರ ಇಲ್ಲಿ ಬಸ್ಸಲ್ಲಿ ಇಳ್ತಿದ್ದೇನೆ ಅಂತ ಹೇಳ್ತೆ. ಅಂದ ಈ ಅವಲಂತೂ ಓಡೆಲ್ಲ ಪೋಚಿ ಅಂದು ಸೀದಾ ಅವ್ರು ಬಂದರು. ಒಂದು 10 ನಿಮಿಷದಲ್ಲೇ ಅವರು ಏನು ಗಾಡಿ ಓಡಿಸ್ಕೊಂಡು ಬಂದ್ರೆ ದೇವರಿಗೆ ಗೊತ್ತು. ಎಲ್ಲಿ ಅಲ್ಲಿಂದ ಅವ್ರ ಮನೆಯಿಂದ ಇಲ್ಲಿಗೆ ಬರುವಾಗ 10 ನಿಮಿಷ ಆಯಿತು. ಬಂದು ಎಂಚಲ್ಲ ಅಂದ, ಹೀಗಿದ್ದೇನೆ ಅಂತೇಳಿ. ಇಲ್ಲ, ತಕ್ಷಣ ಅವರು ಅಲ್ಲೇ ಲ್ಯಾಂಡ್ಲೈನ್ ಒಂದು ಫೋನ್ ಮಾಡಿದರು ಡಾಕ್ಟ್ರಿಗೆ. ಫೋನ್ ಮಾಡಿ ಅವರಿಂದ ಹೇಳಿದರು, ಅವರು ಸೀದಾ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಮ್ಮ ಕೆನರಾ ಹೈಸ್ಕೂಲ್ನ ಆಪೋಸಿಟ್ ಹೋಗ್ತದಲ್ಲ, ಆಪೋಸಿಟ್ ರೋಡಲ್ಲಿ
ಹಾಲ್ ಇದೆಯಲ್ಲ, ಹಾಲ್ನ ಸ್ವಲ್ಪ ಈಚೆ ಒಂದು ಹಾಸ್ಪಿಟ್ಲ್ ಇತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿಗೆ ತೋರಿಸಿದ್ರು. ಡಾಕ್ಟರ್ ಪಿ ಎನ್ ನಾರಿಗ ಅಂತೇಳಿ ಡಾಕ್ಟ್ರು ಕೂಡ, ಡಾಕ್ಟರ್ ಪಿ ಎನ್ ನಾರಿಗ ಅವರನ್ನು ಟೆಸ್ಟ್ ಮಾಡಿ ಒಮ್ಮೆಗೆ ಇತ್ತೇನೆ ಅಡ್ಮಿಟ್ ಮಾಡ್ಬಿಟ್ಟು ಮೇನ್ ಅಂತ ಹೇಳಿದರು ಅವರು. ಆಯ್ತು, ನನ್ನ ಅಡ್ಮಿಟ್ ಮಾಡಿದರು. ಇವರೇ ನಿಂತ್ಕೊಂಡು ಅಡ್ಮಿಟ್ ಮಾಡಿದ್ವಿ ಎಲ್ಲ. ಮತ್ತು ನನಗೆ ಬೇಕಾದೆಲ್ಲ ತಂದು ಕೊಟ್ಟರು. ನೀನು ಇಲ್ಲೇ ಇರು, ನೀನು ಎಲ್ಲಿಗೂ ಹೋಗಬೇಡ ಅಂಥೇಳಿ ರೂಮ್ನಲ್ಲಿ ಕೂರಿಸಿ ನಾನು ಬರ್ತೇನೆ ಅಂತೇಳಿ ಹೋಗಿ ಮನೆಗೆ ಹೋಗಿ ಕಾಫಿ ಬ್ರೆಡ್ಡು ಇಟ್ಕೊಂಡು ಬಂದರು. ಮನೆಯಲ್ಲೇ ಕಾಫಿ ಮಾಡಿಸಿ ಬ್ರೆಡ್ಡೆಲ್ಲ ಇಟ್ಕೊಂಡು ಬಂದರು. ಇಟ್ಕೊಂಡು ಬಂದು ನನ್ನ ಕೊಟ್ಟರು. ಮತ್ತು ಆ ರೀತಿ ಟ್ರೀಟ್ಮೆಂಟ್ ಮಾಡಿದರು. ಟ್ರೀಟ್ಮೆಂಟ್ ಅಂದರೆ ಕಲ್ಲಿತ್ತು ಕಿಡ್ನಿ ಸ್ಟೋನಲ್ಲಿ. ಹಾಗೆ ಅದು ಹೊಟ್ಟೆ ನೋವು ಬಂದದ್ದು. ಆರಿಗಿರೋ ಸ್ಪೆಷಲಿಸ್ಟ್ ಅದನ್ನು. ಮತ್ತು ಇದ್ದು ಅವ್ರು ಹೇಳಿದ್ರು ಆಪ್ರೇಷನ್ ಏನು ಬೇಡ, ನೀ 2 ದಿನ ಇರು ಇಲ್ಲೇ ಅಂತ ಹೇಳಿದರು. ಅಲ್ಲೇ ಇದ್ದರು. ಆ 2 ದಿನ ಕೂಡ ಇವರೇ ಇದ್ದದ್ದು ನನ್ನ ಜೊತೆ. ಇದು ನನ್ನ ಮನೆಗೆ ಗೊತ್ತಿಲ್ಲ, ಆಗ ಮದುವೆ ಆಗಿಲ್ಲ ಬಿಡಿ. ನನ್ನ ತಂದೆ ತಾಯಿಗೂ ಹೇಳಲಿಲ್ಲ, ಅಣ್ಣನಿಗೂ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ಮತ್ತು ಇವರೇ ಹೇಳಿದರು, ಈ ಪನಜ್ಜಿ ಮಾರ ಇಲ್ಲ ಆಕಲಿ ರಗಳೆ ಆಕಲಿ ಭಾರಿ ಒಂದವ ಅಂತೇಳಿ. ಮತ್ತು ಹಾಗೆ ನನ್ನನ್ನು ಆ ರೀತಿ ಟ್ರೀಟ್ಮೆಂಟ್ ಕೊಡಿಸಿ, ಮತ್ತು ಡಾಕ್ಟ್ರ್ ಹತ್ರ ದುಡ್ಡು ಎಷ್ಟು ಅಂತ ಹೇಳಿದರು ಅವ್ರದ್ದು ಡಾಕ್ಟ್ರಿಗೆ. ಅವರು ಇವರು ಭಾರಿ ಫ್ರೆಂಡ್ಸ್ ಅಲ್ಲ, ಅವ್ರು ತಗೊಳ್ತಾರಾ, ಬೇಡ ಅಂತ ಹೇಳಿದರು. ಸೊ ಹಾಗೆ ಬಂದರು. ಅಂದರೆ ನೋವು ಅಂತ ಹೇಳಿದಾಗ ಸ್ಪಂದಿಸುವಂಥ ಒಂದು ಗುಣ ಇದ್ದದ್ದು ಭಾಗವರಿಗೆ. ಭಾಗೋಗೆ ನೀವು ಏನೇ ಹೇಳಿ ನಿಮ್ಮ ಸಿಟ್ಟಿಂದ ಬೈತಾ ಇದ್ರು ಅವರು. ಸಿಟ್ಟಿಂದಲೇ ಮಾತಾಡೋದು. ಆದರೆ ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶತನ ಇರಲಿಲ್ಲ. ಅದು ವಿಶೇಷ ಅಂತ ಹೇಳಿದೆ. ಅವರು ಪತ್ರಿಕಾಗೋಷ್ಠಿ ಎಲ್ಲೋದ್ರೆ ಅವರು ನೋಡಿದ ತಕ್ಷಣ ಹೆದರ್ತಿದ್ರು ಎಲ್ಲ ಪತ್ರಿಕರ್ತರು ಕೂಡ. ಬೀಡಿ ಸೇತಾ ಇರೋದು ಹೀಗೆ ನೋಡಿದ್ರು. ಯಾರು ನೋಡಿದರೆ ಈದಾನೇನೋ ತೂಪಿನಿ ಅಂತ ಹೇಳಿದ್ರು. ಯಾವನ ಕೇಳ್ತಾನಲ್ಲ ಇಲ್ಲಿ ಇದ್ದರು ಅಲ್ಲ, ನಾನು ಈಗ ನೋಡಿದ್ದೆ ತಪ್ಪಾಯಿತು ಅಂತ ಹೇಳಿದ್ರು. ಸೀದಾ ಗೊತ್ತು. ಅಂದರೆ ನಿಮಗೆ ನೋಡೋ ವಿಚಿತ್ರ ಅಂತ ಅನಿಸಿದ್ದು. ಆದರೆ ಆ ವ್ಯಕ್ತಿಗೆ ಎಂಥ ಅದ್ಭುತವಾದ ಶಕ್ತಿ ಇತ್ತು. ಒಬ್ಬನ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವ್ರು ಹೇಳ್ತಿದ್ರು, ಇವನು ಇಂಥ ವ್ಯಕ್ತಿ ಅಂತೇಳಿ. ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ರೆ ಒಂದು 5 ಜನ ಇದ್ದೆವು, 6 ಜನ ಇದ್ದೆವು ನಾವು. 6 ಜನ ಮಾತ್ರ. ಇಲ್ಲಿ 10-15 ಜನ ಕೂತಿರ್ತಾರೆ. ಇವರು ಕೆಳಗೆ ಪೆನ್ ಇಟ್ಕೊಂಡು ಹೀಗೆ ನೋಡ್ತಾ ಇರ್ತಾರೆ, ಈಗ ನೋಡ್ತಾರೆ, ಹೀಗೆ ನೋಡಿದ್ದಾರೆ. ಎಂಥವ್ರು ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಯಾವ ಕೇಳಿಸ್ಕೊಳ್ಳೋದಿಲ್ಲ ಅಂತೇಳಿ ತಿಳ್ಕೊಳ್ತಾರೆ ನಾವು. ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಆದರೆ ಒಂದು ನನಗೆ ಹೇಳ್ತಿದ್ರು, ತುಲಾ ಆಯ್ ಮಲ್ಲ ಚಾಲು ಆಯ್ ನಂಬಚ್ಚಿ ಅಂತೇಳಿ. ಅಂದರೆ ಅವರು ನೋಡಿದ ತಕ್ಷಣ, ಒಬ್ಬ ವ್ಯಕ್ತಿಯ ಜೊತೆ ಮಾತಾಡಿದ ತಕ್ಷಣ ಆ ವ್ಯಕ್ತಿ ಹೇಗಿರ್ತಾನೆ ಅಂತ ಹೇಳುವುದನ್ನು ಕಡಾಖಂಡಿತವಾಗಿ ಹೇಳ್ತಿದ್ರು. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಇದೆಲ್ಲ ಆಗಿನ ಕಾಲದಲ್ಲಿ ಪತ್ರಕರ್ತನಿಗಿದ್ದಂತಹ ಗುಣ. ಆದರೆ ಈಗಿನ ಕಾಲದಲ್ಲಿ ಈಗ ಹೈಟೆಕ್ ಎಲ್ಲ. ನಮಗೆ ಫೋನ್ ಇದೆ, ಮೊಬೈಲ್ ಇದೆ, ವಾಟ್ಸಪ್ಗಳಿದೆ. ನಮಗೇನಿಲ್ಲ ಏನಿಲ್ಲ ಅಂತ ಕೇಳಿ ನೀವು. ಈಗ ಏನು ಕೊರತೆ ಇಲ್ಲ. ಕೊರತೆ ಇದ್ದಂತಹ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಒಂದು ಸುದ್ದಿಗೆ ಪಡೆದಿದ್ದಂಥ ತಾಕಲಾಟ ನಾವು ಎಷ್ಟು ಅಂತ ಹೇಳಿದ್ರೆ, ಈ ಕಾಲೇಜಿಗೆ ರ್ಯಾಂಕ್ ಬರ್ತದೆ ನಿಮ್ಗೆ ಗೊತ್ತಲ್ಲ. ರ್ಯಾಂಕ್ ಬಂದರೆ ಯಾವ ಒಂದು ಕಾಲೇಜ್ ಇರೋದು ಒಂದು ಫೋಟೋ ಇರ್ತದೆ. ಆ ಫೋಟೋವನ್ನು ನಾನು ಮೊದಲು ಅಂತೇಳಿ ತಗೊಂಡು ಬರಲಿಕ್ಕೆ
ಪೈಪೋಟಿ ನಮ್ಮದು. ಅಣ್ಣ ದೋಸ್ತ ಇದ್ದಾರಲ್ಲ, ಮನೋಬ್ರು ಸಹ ಇದ್ದ. ಈಗ ಅವ್ರು ಹೇಗೆ ಅಂತ ಹೇಳಿದ್ರೆ, ಅವನ ಬೈಕ್ ಇತ್ತು, ಬೈಕಲ್ಲಿ ಹೋಗ್ತಿದ್ದ, 1-2-3 ಕಾಲೇಜಿಗೆಲ್ಲ ಹೋಗಿ ರೆಡಿ ಮಾಡಿಸಿದ್ದ. ಮತ್ತು ನಾನು ಮತ್ತು ಅವನು ಅಡ್ಜಸ್ಟ್ಮೆಂಟು. ಅವನು ತಂದ ಫೋಟೋವನ್ನು ಹಣ್ಣು ಕಚೇರಿ ಇತ್ತು ಇದರಲ್ಲಿ, ಫೋಟೋ ಇದ್ದು, ಅದರಲ್ಲಿ ಇನ್ನೊಂದು ಕಾಪಿ ತೆಗೆದು ನಾವು ನಮಗೆ ಇಬ್ಬರಿಗೆ ಸರಿ ಆಗ್ತಿತ್ತು. ಮತ್ತು ಬಾಕಿಯವ್ರಿಗೆಲ್ಲ ತೊಂದರೆ ಇಲ್ಲ, ಅವರು ಒಂದು ಹಾಕಿದ್ರಾಯ್ತು, ಮತ್ತು ಮರುದಿನ ಬಂದರೂ ಆಯಿತು, ಅದರ ಮರುದಿನ ಬಂದರೂ ಆಯಿತು, ಹಾಗೇನು ಕೇಳ್ತಿರ್ಲಿಲ್ಲ. ಅಂಥ ಕಾಲದಲ್ಲಿ ಕೂಡ ಗೋಪಾಲಕೃಷ್ಣ ಹೇಳ್ತಾಯಿದ್ರು, ನೀನು ತಲೆ ಬಿಸಿ ಮಾಡ್ಕೊಳ್ಬೇಡ, ಸುಮ್ಮನೆ ಇರು, ಅವನೆಲ್ಲ ಫೋಟೋ ತರ್ತಾನಲ್ಲ, ಅವನು ತಂದು ಎಲ್ಲ ಆದಮೇಲೆ ನೀನು ಹೋಗಿ ಅವನ ಹತ್ರ ಕೇಳಿ, ಹೋಗಿ ಫೋಟೋ ಕಲೆಕ್ಟ್ ಮಾಡು ಅಂತೇಳಿ. ಅಂದರೆ ಆ ರೀತಿ ಅಂದರೆ ಐಡಿಯಾ ಅವ್ರು ಹೇಳ್ಕೊಡ್ತಿದ್ದು. ಈಗ ನಾನು ಹೋಗಿ ಒಂದು ಫೋಟೋ ತೆಗೆದು ದೊಡ್ಡ ವಿಷಯ ಅಲ್ಲ, ಆದರೆ ನಾನು ತಂದರೆ ಏನಾಗ್ತದೆ, ನನ್ನಲ್ಲಿ ಕ್ಯಾಮರಾ ಇದೆಲ್ಲ ಇಲ್ಲ, ಫೋಟೋ ತೆಗೆದ ವ್ಯವಸ್ಥೆ ಇಲ್ಲ ಮೊದಲು, ಆಗ ಅವನಿಗೆ ಕೊಡಲೇಬೇಕು. ಸೊ ನೀನ್ಯಾಕೆ ಹೋಗಿ ಹುಡುಕ್ತಿ, ನೀನೆಲ್ಲ ಅವನ ಹತ್ರ ಹೇಳು, ನಾನು ಸಂಜೆ ಬರ್ತೇನೆ, ಒಂದು ಕಾಪಿ ತೆಗೆದುಕೊಡು ಅಂತೇಳಿ. ಅಂತ ಒಂದು ಐಡಿಯಾ ಕೊಡೋದ್ರಲ್ಲಿ ಅವರು ನಿಸ್ಸೀಮರು. ಹಾಗೆ ಗೋಪಾಲಕೃಷ್ಣ ಅಂತ ಹೇಳಿದರೆ ಅವ್ರಿಗೆ ಜಾತಿ, ಧರ್ಮ, ಭಾಷೆ ಯಾವ ವ್ಯತ್ಯಾಸವೂ ಇಲ್ಲ. ಅವನಿಗೆ ಒಬ್ಬನೇ ಯಾರೇ ಆಗಿರಲಿ, ನಿಮಗೆ ಈಗ ಹಿಂದೂ, ಮುಸ್ಲಿಮ, ಕ್ರಿಶ್ಚಿಯನ್ ಅಂತ ಕೇಳ್ತೇವಲ್ಲ, ಅವರು ಯಾವುದು ಕೇಳ್ತಿರ್ಲಿಲ್ಲ. ಆದರೆ ಅವ್ರಿಗೆ ಸಿಟ್ಟು ಬರ್ತಿತ್ತು. ಭಟ್ರೆ ಒಂತೆ ತುಲೆ ಅಂತ ಹೇಳಿದ್ರೆ, ಏರೋ ಭಟ್ರೆ ನಿಮಗೆ ಭಟ್ಟ ಅಂತ ಯಾರು ಹೇಳಿದ್ದು ನಾನು ಅಂತೇಳಿ. ಅವರು ಭಟ್ರೆ, ಅವ್ರಿಗೆ ಸಿಟ್ಟು ಅಂದರೆ ಸಿಟ್ಟು. ಭಟ್ಟ ಅಂತ ಹೇಳಿದ ತಕ್ಷಣ ನನ್ನಪ್ಪ ನಿನ್ನ ಹತ್ರ ಬಂದು ಹೇಳಿದ್ನಾ, ಎಷ್ಟು ಸಲ ಜಗಳ ಅಂದರೆ ಅವರು ಸಹಿಸ್ತಿರ್ಲಿಲ್ಲ. ನೀನು ವ್ಯಕ್ತಿನ ಕರಿ, ಗೋಪಾಲಕೃಷ್ಣ ಅಂತ ಹೇಳು, ಅದು ಬಿಟ್ಟು ನಂದು ಇಲ್ಲದದ್ದ ಹೆಸರನ್ನು ನೀನೇ ಕರೆದೆ ಅಂತೇಳಿ, ಅದು ಕ್ವಶನ್ ಅಲ್ಲ. ಆ ರೀತಿಯ ಒಂದು ತಾಕಲಾಟ ಎಲ್ಲ ಇದ್ದದ್ದು. ಆದರೆ ಪಾಕೋ ನಮ್ಮ ನಡುವೆ ಇಲ್ಲ ಅಂತ ಹೇಳೋದು ಈಗ ಸತ್ಯ. ಆದರೆ ಅವ್ರಿಗೆ ಆ ಕಾಲದಲ್ಲಿ ಕೂಡ ಇದ್ದದ್ದು ಒಬ್ಬ ವೈರಿ ಅಂದರೆ ಅವರು ನಂಬುವುದಿಲ್ಲ ಅಂದರೆ ನಂಬುವುದೇ ಇಲ್ಲ. ನಮ್ಮ NR ಇದ್ದಾರಲ್ಲ, ಇದ್ದರು ಆಗ ಇಂಡಿಯನ್ ಎಕ್ಸ್‌ಪ್ರೆಸ್, ಅವ್ರಿಗೆ ಮತ್ತು ಇವ್ರಿಗೆ ಆಗೋದಿಲ್ಲ. ಅದೊಂದು ವಿಚಿತ್ರವಾದದ್ದು. ಅವರನ್ನು ಕೊನೆ ತನಕ ಗೋಪಾಲಕೃಷ್ಣ ಆ ತೀರೇರು ಪಯ ಪಾಡ್ಯ ಏಪು ಎಂಬರ್ ಪೂಜೆ ಅಂತೇಳಿ, ಅಂದರೆ ಆ ರೀತಿ ಅವರು ಬದ್ಧ ವೈರತ್ವ. ಅದ್ರ ಜೊತೆಗೆ ನನ್ನನ್ನು ಕೂಡ ಅವರು ದ್ವೇಷ ಮಾಡಿದರು ಒಂದು ಕಾರಣಕ್ಕೆ. ನಂದು ಮದುವೆಲ್ಲಾಗಿ ಮಗಳಿದ್ಲು, ಈಗ ಲೆಕ್ಚರ್ ಅಂತ ಹೇಳಿದಲ್ಲ ಲಹರಿ, ಅವಳು ಸಣ್ಣ ಮಗು. ನೀನು ಯಾವುದೇ ಪತ್ರಿಕೆಗೆ ಸೇರಿದರೂ ನನಗೆ ಕೋಪ ಇರಲಿಲ್ಲ. ಆದರೆ ಈ ಗೋಪಾಲಕೃಷ್ಣನ ಜೊತೆ ಇವರು ನಮ್ಮ ಉಭಯರ ಜೊತೆ ನೀನು ಸೇರಿದೆಯಲ್ಲ ಅಂಥೇಳಿ, ಅಂದರೆ ಉಭಯ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ, ನಾನು ಕನ್ನಡಪ್ರಭಕ್ಕೆ ಒಂದೇ ಆಫೀಸು. ನಾನು ಅಲ್ಲಿಗೆ ಹೋದೆಲ್ಲ ಆ ದಿನದಿಂದ ನಿನ್ನ ಹತ್ರ ಮಾತಾಡೋದಿಲ್ಲ ಅಂತ ಹೇಳಿ ಅವರು ಬಂದ್ ಮಾಡಿದ್ದು. ಹಾಗಂತೇಳಿ ನಿನ್ನ ಹೆಂಡತಿ ಮಕ್ಕಳ ಹತ್ರ ನಾನು ಮಾತಾಡ್ತೇನೆ ನೋಡ್ತೀವಿ. ಈಗ ಅವರೇ ತಕ್ಷಣ ಫೋನ್ ಮಾಡಿ
ಅವ್ರ ಹತ್ರ ಮಾತಾಡ್ತಾರೆ. ಅವರು ಏನು ಮಾತಾಡ್ತಾರೆ, ಇವ್ರು ಮಾತಾಡ್ಸೋದು. ಆದರೆ ನನ್ನ ಹತ್ರ ಮಾತಾಡ್ತಿಲ್ಲ. ಆ ಆಫೀಸರ್ ಬಂದರೂ ಕೂಡ ಹೊರಗೆ ಬಾ ಹೊರಗೆ ಬಾ ಹೊರಗೆ ಕರೆದು ಮಾತಾಡಿ ಹೋಗೋದು ಅವರು. ಆ ರೀತಿಯ ವ್ಯಕ್ತಿತ್ವ ಅವರು. ಹೀಗೆ ಪಾಗೋ ಅವರು ಜೊತೆಯಲ್ಲಿದ್ದವರೆಲ್ಲ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಎ ನಾರಾಯಣ ಅಂತೇಳಿ ನೀವು ಕೇಳಿರ್ಬೋದು. ಅವರು ಅಲ್ಲಿ ಅವ್ರ ಹತ್ರ ಟ್ರೈನಿಂಗ್ ತಗೊಂಡ್ರು ಬರೆಯುವ ಇದರಲ್ಲಿ. ಅಲ್ಲಿಗೆ ಬಂದು ಮನೆಗೆ ಅಂದರೆ ಅವರು ಗೋಪಾಲಕೃಷ್ಣ ಒಂದು ಪಂಡ್ಕೋರ್ಲೆ ಹೆಂಗೆ ಅಂತ ಹೇಳಿದರೆ, ನೀವು ಕೇಳಬೇಕಷ್ಟೇ. ಕೇಳದಿದ್ದರೆ ಯಾರಿಗೂ ಅವ್ರು ಹೇಳ್ತಿರ್ಲಿಲ್ಲ. ಕೇಳಿದರೆ ಬುಂಕ ಹೋಗಿ ಎಷ್ಟು ವೇರ ಇರ್ತದೋ ಅದೆಲ್ಲ ಹೇಳ್ಬಿಡ್ತಿದ್ರು ಅವರು. ಆದರೆ ಕೇಳದೇ ಇದ್ದರೆ ಅವನಿಗೆ ಗೊತ್ತಿದ್ದಲ್ಲ ಹೋಗು ಅಂತೇಳಿ. ಮತ್ತು ಮರುದಿನ ನೋಡಿ ಅಲ್ಲ ಅಂಬೆತುಲ ಬರೀತೆ ಇಂಚಿನೊಂದು ಇಂಚನ ಬರಿಪಿನಿ ಬೈಯಿತು ಮರುದಿನ. ಇಂಥ ವ್ಯಕ್ತಿತ್ವದ ಪಾಗವರು ನನ್ನ ಜೊತೆ ಇದ್ರಲ್ಲ ಅಂಥೇಳಿ ನನಗೆ ಅಭಿಮಾನ, ಮತ್ತು ಈಗ ಇಲ್ಲ ಅಂತೇಳಿ ಒಂದು ದುಃಖ. ಅವರು ಇದ್ದಷ್ಟು ಕಾಲವು ಇದ್ದಷ್ಟು ದಿನವೂ ನಾನು ಕಲ್ತಾಯ್ತು ಅಂತೇಳಿ ಹೇಳಲಿಕ್ಕಿಲ್ಲ. ಅವ್ರಿದ್ದರೆ ಎಷ್ಟು ಕಲಿಬೋದಿತ್ತು, ಎಷ್ಟು ವೇಸ್ಟ್ ಮಾಡಿದೆ ಅಂತೇಳಿ ನನಗೀಗ ಅನಿಸ್ತದೆ. ಹಾಗೆ ಇಂಥ ವ್ಯಕ್ತಿಯನ್ನು ಪಾಗೋ ಪ್ರಶಸ್ತಿಗೆ, ಈ ಪ್ರಶಸ್ತಿ ಕೊಡಲಿಕ್ಕೂ ಒಂದು ಕಾರಣ ಇದೆ. ನಾನು ಮತ್ತು ನರಸಿಂಹರಾವ್ ಮೇರ್ನ ಪುದರ್ದಲ್ಲ ಮಲ್ಪಡತ್ತ ಮಾರ ಅಂತ ಹೇಳಿದ್ರು. ಎಂತ ಮಾಡೋದು, ಪ್ರಶಸ್ತಿ ಕೊಡೋದು. ಹಾಗಾದರೆ ಧರ್ಮಸ್ಥಳಕ್ಕೆ ಹೋಗಿ ಅವ್ರದ್ದು 5,000 ತಗೊಂಡು ಬಂದು ಕೊಡುವ ಅಂತ ಹೇಳಿದರು. ಧರ್ಮಸ್ಥಳ ಅಂದರೆ ವರ್ಷಕ್ಕೆ ಕೊಡಬೇಕಲ್ಲ ಅವ್ರು ಕೊಡ್ತಾರೆ ಅಂಥೇಳಿ. ಮತ್ತು ನಾನು ಮತ್ತು ನರಸಿಂಹರು ಹೋಗಿ 5,000 ಅಂತೇಳಿ ಅಲ್ಲಿ ಅವ್ರು ಕೊಟ್ಟರು. ಅದಾಯಿತು. ಮತ್ತು ಇಲ್ಲಿಗೆ ನಮ್ಮ ಪತ್ರಕರ್ತರ ಸಂಘ ಕೊಟ್ಟರು. ಪತ್ರಕರ್ತರ ಸಂಘದವರದನ್ನು ಅದು ಜೊತೆ ದುಡ್ಡು ಸೇರಿಸಿ ಈಗ ಈಗ ಅಲ್ಲಿ ಬರೋದಿಲ್ಲ ಧರ್ಮಸ್ಥಳ. ನನಗೆ ಗೊತ್ತಿಲ್ಲ ಅದು. ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಬರ್ತಾರೆ. ಹಾಗೆ ಇಂಥ ಪ್ರಶಸ್ತಿಗೆ ಅರ್ಹರಾದವರಿಗೆ ಮಾತ್ರ ಚಿಕ್ಕಮಗಳೂರು, ಶಿವಮೊಗ್ಗ, ಮಡಿಕೇರಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಇದು ಇಲ್ಲಿಗೆ ಮಾತ್ರ ಸೇರಿಸಬೇಕು ಅಂತೇಳಿ ಆ ದಿನ ತಗೊಂಡ ನಿರ್ಣಯ, ಅದನ್ನೇ ಪಾಲಿಸ್ತಾ ಇದ್ದಾರೆ. ಅದು ಅಭಿನಂದನೀಯ. ವಿಶೇಷವಾಗಿ ಈಗ ಇಲ್ಲಿ ತುಂಬ ಜನ ಇದ್ದಾರೆ ಪಾಗೋ ಪ್ರಶಸ್ತಿ ತಗೊಂಡವರು. ಈಗ ಆರಿಫ್ ಕೂಡ ಇದ್ದಾರೆ. ಆ ದಿನ ನಾನೇ ಇದ್ದದ್ದು ಕೊಡುವಾಗ. ವಿಜಯ್ ಕೋಟ್ಯಾನ್, ರಾಜೇಶ್ ಶೆಟ್ಟಿ ಮತ್ತು ಪಳ್ಳಿ, ತುಂಬ ಜನ ನಮ್ಮ ಈ ಪರಿಸರದಲ್ಲೇ ಇದ್ದಾರೆ. ಆದರೆ ನಂತರ ಮಡಿಕೇರಿ, ಇಸ್ಮಾಯಿಲ್, ಹೀಗೆ ತುಂಬ ಜನ ಇದೆ. ಅದರಲ್ಲಿ ಈ ಸಲ ಸಂಶುದ್ದೀನ್ ಈ ಪ್ರಶಸ್ತಿಗೆ ಅರ್ಹರು ಅಂಥೇಳಿ ಆಯ್ಕೆ ಸಮಿತಿ ತೀರ್ಮಾನ ಮಾಡಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಇದು ಒಂದು ಮೊತ್ತದ ದೃಷ್ಟಿಯಲ್ಲಿ ಅಷ್ಟೇನು ಮಹತ್ವ ಅಂತೇಳಿ ಇದು ಮಾಡಲಿ. ನೀವು ಮೊತ್ತವನ್ನು ಪ್ರಶಸ್ತಿಗೆ ಮೊತ್ತವನ್ನು ಕೊಡಬೇಕಲ್ಲ ಅಂತ ಮಾತ್ರ. ಆದರೆ ಈ ಪ್ರಶಸ್ತಿ ನಿಮಗೆ
ರಾಜ್ಯ ಮಟ್ಟದ ಸಿಗುವ ಪ್ರಶಸ್ತಿಗಿಂತಲೂ ಉನ್ನತ ಮಟ್ಟದ್ದು ಅಂತ ಹೇಳುವ ಅಭಿಮಾನ ನನಗಿದೆ. ಯಾಕೆಂದರೆ ನನಗೆ ಈ ಪ್ರಶಸ್ತಿ ಸಿಗಲಿಲ್ಲ ಅಂತ ಹೇಳುವ ಬೇಸರವೂ ಇದೆ ನನಗೆ. ಆದರೆ ನನಗೆ ಎಷ್ಟೋ ಪ್ರಶಸ್ತಿ ಸಿಕ್ಕಿದೆ, ಆದರೆ ಪಾಗು ಪ್ರಶಸ್ತಿ ಸಿಗಲಿಲ್ಲ. ಆದರೆ ಈ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾನು ಇರ್ತೇನಲ್ಲ ಅಂತ ಹೇಳಿದ್ರೆ ಸಂತೋಷ. ನಿಮಗೆಲ್ಲ ವಂದನೆಗಳು. ಪಾಗು ಅವರ ಕುರಿತು ಸ್ವಾರಸ್ಯಕರ ಮಾತುಗಳನ್ನು ನಮ್ಮ ಮುಂದೆ ಇಟ್ಟ ಚಿದಂಬರ ಬೈಕಂಪಾಡಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ವಾರ್ತಾಭಾರತಿ ಪತ್ರಿಕೆಯ CEO ಮೊಹಮ್ಮದ್ ಮುಸ್ಲಿಂ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ವಿಜಯ್ ಕೋಟ್ಯಾನವರು ಒಂದು ಗುಲಾಬಿಯನ್ನು ಕೊಟ್ಟು ಸ್ವಾಗತಿಸಬೇಕು. ಹಾಗೆಯೇ ವಾರ್ತಾಭಾರತಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಶರೀಫ್ ಕೋಡಿಜಾಲ್ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಭಾಸ್ಕರ ಕಟ್ಟ ಅವರು ಹೂ ಕೊಟ್ಟು ಸ್ವಾಗತ ಮಾಡ್ತಾ ಇದ್ದೇವೆ. ಅವರ ಶ್ರೀಮತಿಯವರು ಕೂಡ ಬಂದಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಈಗ ನಾವು ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೇವೆ. ನಮ್ಮ ಹರೀಶ್ ಮೋಟ್ಕಾನ್ ಅವರ ಪ್ರಶಸ್ತಿಯ ಫಲಕವನ್ನು ಓದಲಿಕ್ಕಿದ್ದಾರೆ ಮತ್ತು ಪ್ರಶಸ್ತಿಗೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪಾಗು ಪ್ರಶಸ್ತಿ ಪುರಸ್ಕೃತನು ಅವರನ್ನು ಈ ಸಭೆಗೆ ಪರಿಚಯಿಸಲು ಸಂತೋಷ ಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ 50 ಗ್ರಾಮದ ಕೊಲ್ತಂಕರೆ ನಿವಾಸಿ MK ಯೂಸುಫ್ ಹಾಗೂ ನೆಫಿಸಾ ದಂಪತಿಯ 3ನೇ ಮಗನಾಗಿ 1989 ಡಿಸೆಂಬರ್ 15ರಂದು ಜನಿಸಿದ ಶಂಸುದ್ದೀನ್ ಎನ್ಮೂರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಪಿನಂಗಡಿ ಹಾಗೂ ಎನ್ಮೂರು ಸರ್ಕಾರಿ ಶಾಲೆಯಲ್ಲಿ ಪೂರೈಸಿದರು. ಮಂಜನಾಡಿಯ ಅಲ್ಮದೀನಾದಲ್ಲಿ ಪ್ರೌಢಶಾಲೆ ಶಿಕ್ಷಣ ಬಳಿಕ ಬೆಳ್ಳಾರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪೂರೈಸಿದರು. ನಂತರ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ BCom ಪದವಿ ಪಡೆದರು. ಚಿಕ್ಕಂದಿನಿಂದಲೇ ಬರೆಯುವ ಅಭ್ಯಾಸವನ್ನು ಹೆಚ್ಚಿಸಿಕೊಂಡಿದ್ದ ಶಂಸುದ್ದೀನ್ ವಿವಿಧ ಪತ್ರಿಕೆಗಳಲ್ಲಿ ಹವ್ಯಾಸಿ ಬರಹಗಾರರಾಗಿ ಗುರುತಿಸಿಕೊಂಡು 2010ರಲ್ಲಿ ವಾರ್ತಾಭಾರತಿಯಲ್ಲಿ ಟ್ರೈನಿ ಉಪಸಂಪಾದಕರಾಗಿ ಪತ್ರಿಕಾ ರಂಗ ಪ್ರವೇಶಿಸಿದರು. ಅಲ್ಲಿ ಕಠಿಣ ಪರಿಶ್ರಮದ ಮೂಲಕ ಪತ್ರಿಕಾ ರಂಗದಲ್ಲಿ ತನ್ನ ಛಾಪು ಮೂಡಿಸಿದರು. ಮಾನವೀಯ ಮೌಲ್ಯಗಳ ವರದಿ, ಸಮಾಜದಲ್ಲಿರುವ ಸಮಕಾಲೀನ ಅನಿಷ್ಟಗಳ ತೊಡೆದುಹಾಕುವ ಬಗ್ಗೆ ಜಾಗೃತಿ ವರದಿ, ಕೃಷಿಗೆ ಸಂಬಂಧಿಸಿದ ವರದಿಯ ಮೂಲಕ ಗಮನ ಸೆಳೆದಿದ್ದಾರೆ. ಕಳೆದ 16 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಂಸುದ್ದೀನ್ ಪ್ರಸ್ತುತ ವಾರ್ತಾಭಾರತಿಯಲ್ಲಿ ಹಿರಿಯ ಉಪಸಂಪಾದಕ ವರದಿಗಾರರಾಗಿದ್ದಾರೆ. 2021ರ ಸೆಪ್ಟೆಂಬರ್ 7ರಂದು ವಾರ್ತಾಭಾರತಿ.in ಪ್ರಕಟವಾದ ಕೊರಗುತ್ತಿರುವ ಕೊರಗರ ಬದುಕು ಎಂಬ ವಿಶೇಷ ವರದಿಗೆ ನಿರತ ಸಾಹಿತ್ಯ ಸಂಪದ ಕಡೆಗೋಳಿ ತುಂಬೆ ಹಾಗೂ ಗಲ್ಫ್ ಕನ್ನಡಿಗ.com ಸಂಸ್ಥೆ ನೀಡುವ 2ನೇ ವರ್ಷದ BG ಮೋಹನ್ ದಾಸ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅತ್ಯುತ್ತಮ ಗ್ರಾಮೀಣ ವರದಿಗೆ 2022-23ನೇ ಸಾಲಿನ KUWJ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2025-26ನೇ ಸಾಲಿನ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವು ನೀಡುವ ವಾರ್ಷಿಕ ದತ್ತಿನಿಧಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯ ದೇರಳಕಟ್ಟೆಯ ನಾಟಿಕಾಲ್ನಲ್ಲಿ ಕುಟುಂಬದೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿರುವ ಶಂಸುದ್ದೀನ್ ಎನ್ಮೂರು ಪತ್ರಿಕಾ ರಂಗದಲ್ಲಿ ಜನಪರ ವರದಿಗಳ ಮೂಲಕ ಇನ್ನಷ್ಟು ಬೆಳೆಯಲಿ ಎಂದು ಹಾರೈಸುತ್ತೇವೆ. ಶಂಸುದ್ದೀನ್ ಅವರು ನನ್ನ ತಾಲೂಕಿನವರು ಹಾಗೂ ನನ್ನ ನೆರೆಯ ಗ್ರಾಮದವರು ಎಂಬುದು ಕೂಡ ಹೆಮ್ಮೆ. ಅತಿಥಿಗಳು ವಿಶೇಷವಾಗಿ ಪ್ರೊಫೆಸರ್ PL ಧರ್ಮ ಅವರು ಶಂಸುದ್ದೀನ್ ಎಣ್ಮೂರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದ್ದಾರೆ. ಮಾಡಿದಂತಹ ಪ್ರೊಫೆಸರ್ PL ಧರ್ಮ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ವಿನಂತಿ ಮಾಡ್ತಾರೆ. ಮೊದಲನೇದಾಗಿ ಕಿರಿಯ ಮಿತ್ರ ಶಂಸುದ್ದೀನ್ ಎನ್ಮೂರು ಅವರಿಗೆ, ಅವರ ಕುಟುಂಬದವರಿಗೆ ಮತ್ತು ಅವರು ಕೆಲಸ ಮಾಡ್ತಾ ಇರುವ ಸಂಘಟನೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಪತ್ರಕರ್ತರಿಗೆ ಇದಕ್ಕಿಂತ ದೊಡ್ಡ ಗೌರವ ಇನ್ನೇನಿದೆ? ತಾನು ಮಾಡಿದ ಕೆಲಸವನ್ನು ಜನ ಗುರುತಿಸ್ತಾರೆ ಅಂತ ಆದರೆ ಹೆಚ್ಚೆಚ್ಚು ಸವಾಲುಗಳನ್ನು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
ಈ ಕುರಿತಂತೆ ಸಂಶೋಧನೆ ಅವ್ರ ಬಗ್ಗೆ ಹೆಚ್ಚು ನಾನು ಮಾತನಾಡದಿದ್ರೂ ಕೂಡ ಒಟ್ಟು ನನ್ನ ಪತ್ರಕರ್ತರ ಸ್ನೇಹಿತರ ಬಗ್ಗೆ ಮತ್ತು ಅವರು ಕೈಗೊಂಡಿರುವ ಈ ಕೆಲಸದ ಬಗ್ಗೆ ಒಂದಷ್ಟು ಮಾತಾಡಿ ಅನಿಸಿಕೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ತಾವೆಲ್ಲ ಗಮನಿಸಿದ್ದೀರಿ, ಪ್ರತಿ ಸಾರಿ ತಮ್ಮನ್ನು ಭೇಟಿ ಮಾಡುವಾಗ ನಿಮಗೆ ನಾನು ಅಭಿನಂದನೆಗಳನ್ನು ಯಾವತ್ತೂ ಸಲ್ಲಿಸ್ತಾನೆ, ಇವತ್ತು ಕೂಡ ಸಲ್ಲಿಸ್ತಾ ಇದ್ದಾನೆ. ಒಂದು ಗಳಿಗೆ ಆಲೋಚನೆ ಮಾಡಿ, ನೀವಿಲ್ಲದಿದ್ದರೆ ಏನಾಗ್ತಾ ಇತ್ತು ಅಂತ. ನೀವು ಅಂತಂದ್ರೆ ಒಟ್ಟು ಪತ್ರಕರ್ತ ಇಲ್ಲದಿದ್ರೆ ಏನಾಗ್ತಾ ಇತ್ತು ಅಂತ. ಅರಾಜಕತೆ ಅಂತ ತಾವು ಕೇಳಿದ್ದೀರಿ. ಆ ಥರದೊಂದು ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಎಲ್ಲಾದರೂ ನಿಮ್ಮಂಥ ಸ್ನೇಹಿತರು ಇಲ್ಲದಿದ್ರೆ, ಹಿರಿಯರು ಭಾಗವಂತವ್ರು ಇಲ್ಲದಿದ್ರೆ, ಚಿದಂಬರ ಬೈಕಂಪಾಡಿ ಅಂತ ಇಲ್ಲದಿದ್ರೆ ಏನಾಗಬಹುದಿತ್ತು ಅಂತ ನೀವೊಂದು ಸ್ವಲ್ಪ ಆಲೋಚನೆ ಮಾಡಿ. ಪತ್ರಕರ್ತರ ಜವಾಬ್ದಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಈ ಸಂದರ್ಭದಲ್ಲಿ ಒಂದು ಕ್ಷಣ ನಿಮ್ಮ ಆಬ್ಸೆನ್ಸ್ ಅನ್ನು ನಾವು ಪರಿಗಣಿಸಿದ್ರೆ ಈ ಸಮಾಜದ ಒಂದು ಸ್ಥಿತಿಗತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ನಿಮ್ಮನ್ನು ಭೇಟಿ ಮಾಡೋದಿದ್ರು ಕೂಡ 4 ಪತ್ರಿಕೆಗಳನ್ನು ಓದ್ತಾ ನಿಮ್ಮಲ್ಲಿರುವ ಭಾಷಾ ಸ್ಕಿಲ್ಲನ್ನು ನೋಡ್ತೀನಿ. ನಾವ್ಯಾರು ಕನ್ನಡದಲ್ಲಿ ಬಳಸದಿರುವ ಕನ್ನಡ ಪದಗಳನ್ನು ನೀವು ಬಳಸ್ತೀರಿ. ಕನ್ನಡ ಭಾಷೆಗೆ ಮತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ಒಂದು ದೊಡ್ಡ ಚಳುವಳಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಅಷ್ಟೇ ಚೆನ್ನಾಗಿ ಇಂಗ್ಲೀಷನ್ನು ಬರೀತೀರಿ, ಇಂಗ್ಲೀಷ್ ಅಲ್ಲ ಅಂತಲ್ಲ. ಬಹಳ ವಿಶೇಷವಾದ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಸಂದರ್ಭೋಚಿತವಾಗಿ ನೀವು ಬರೆಯುವ ಸ್ಕಿಲ್ ನೋಡಿದ್ರೆ ನೀವೆಲ್ಲರೂ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ಗಳು ಅಂತ ನನಗೆ ಅನ್ನಿಸ್ತದೆ. ಪ್ರತಿಯೊಬ್ಬರು, ನಿನ್ನೆ ಕೂಡ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಪದ ಬಂತು, ಬಹಳ ಚೆನ್ನಾಗಿತ್ತು ಆ ಪದ, ಹುನ್ನಾರ. ಯಾವುದನ್ನು ಮುಚ್ಚುವ ಹುನ್ನಾರದಲ್ಲಿದ್ದೀರಿ ಅಂತ. ಆಡು ಭಾಷೆಯಲ್ಲಿ, ದಿನನಿತ್ಯದ ಭಾಷೆಯಲ್ಲಿ ಸ್ನೇಹಿತರು ಭೇಟಿ ಮಾಡಿದಾಗ ನನ್ನ ಕ್ಲಾಸ್ನಲ್ಲಿ ನಾನು ಈ ಪದವನ್ನು ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ಹುನ್ನಾರ ಬಹಳ ದೊಡ್ಡದಾದಂಥ ಒಂದು ಕೆಲಸ ಅದ್ರ ಹಿಂದುಗಡೆ ನಡೀತದೆ ಅಂತ ನೀವೊಂದು ಸಜೆಸ್ಟ್ ಮಾಡ್ತೀರಿ. ಆ ಪದ ಓದ್ತಾ ಇರುವಾಗಲೇ ಈ ಹಿಂದುಗಡೆ ಏನೋ ಕೆಲಸ ನಡೀತದೆ ಅಂತ ಹೇಳ್ತೀರಿ. ಸಂಶೋಧನೆಯವರು ಮಾಡಿದ ಕೆಲಸ ಮತ್ತು ಆ ವರದಿ ಎಲ್ಲ ನೀವು ನೋಡ್ತಾ ಬಂದರೆ ಯು ಆರ್ ನಾಟ್ ಲೆಸ್ ದೆನ್ ಎ ಗ್ರೇಟ್ ರಿಸರ್ಚರ್. ಖಂಡಿತವಾಗೂ ಅಲ್ಲ. ಸೂಕ್ಷ್ಮವಾಗಿ ವಿಶ್ವವಿದ್ಯಾನಿಲಯದ ಬಗ್ಗೆ ನೀವು ರಿಸರ್ಚ್ ಮಾಡ್ತೀರಿ, ಅಂಕಿ ಅಂಶಗಳನ್ನು ಕಲೆಕ್ಟ್ ಮಾಡ್ತೀರಿ ಮತ್ತು ಸರ್ಕಾರದ ಆದೇಶಗಳನ್ನು ನೋಡ್ತೀರಿ, ನಾವು ಕೈಗೊಂಡಿರೋ ಕ್ರಮಗಳನ್ನು ನೋಡ್ತೀರಿ. ಅದನ್ನು ಬಹಳ ಗಂಭೀರವಾಗಿ ನೀವು ಗೊತ್ತಿರುವ ಭಾಷೆಯಲ್ಲಿ ಅದನ್ನೆಲ್ಲ ಸಂಗ್ರಹಣ ಮಾಡಿ ಒಂದು ಫ್ರೇಮ್ ಮಾಡಿ ನಮ್ಗೆ ಅದನ್ನು ಕೊಡ್ತೀರಿ, ಸಾರ್ವಜನಿಕರಿಗೆ ಕೊಡ್ತೀರಿ. ನಮ್ಮ ಸಂಶೋಧನೆ ಅದನ್ನೇ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರುವ ಸಮಸ್ಯೆಗಳನ್ನು ಎತ್ಕೊಂಡು ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸರ್ಕಾರ ಒಂದು ಕಡೆ ಬೈತಾರೆ ಮತ್ತು ಸರ್ಕಾರದ ಹೊಣೆಗಾರಿಕೆಯನ್ನು ನೀವು ತಪ್ಪಿಸ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಮತ್ತು ಸರ್ಕಾರದ ಬೆನ್ನು ತಟ್ಟಿ ನೀವು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಲೂ ಕೂಡ ಹೇಳ್ತಾರೆ. ಅವರು ಬಳಸುವ ಭಾಷೆ ಒಳಗಡೆ ಬಹಳ ಡಿಪ್ಲೊಮ್ಯಾಟಿಕ್ ಆದ ಒಂದು ಅಂಶ ಇದೆ. ಅವರು ಬೈತಾರೆ ಅಂತ ನಮ್ಗೆ ಅನಿಸಿದ್ರೆ ಬೈಯೋದಿಲ್ಲ, ಬುದ್ಧಿವಾದ ಹೇಳ್ತಾರೆ ಅಂತಂದ್ರೆ ಬುದ್ಧಿವಾದ ಹೇಳ್ತಾ ಇಲ್ಲ. ನಾವು ಮಾಡ್ಕೊಂಡಿರೋ ಕೆಲಸದಲ್ಲಿ ನಾವು ತಪ್ಪು ಮಾಡಿದ್ದೇವೆ ಅಂತ ನಮ್ಮನ್ನೇ ನಾವೇ ಆತ್ಮ ಪರಿಶೋಧನೆ ಮಾಡಿಕೊಳ್ಳುವ ಕೆಲಸವನ್ನು ಸಂಶೋಧನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡುವಾಗ ಅವ್ರಿಗಿದ್ದ ಒಂದೇ ಒಂದು ಕಾಳಜಿ ಏನು ಅಂತಂದ್ರೆ, ಒಂದು ಹೋಪ್ನಲ್ಲಿದ್ದಾರೆ ಅವರು. ನಾಳೆ ಸರಿ ಆಗುತ್ತೆ, ಎಲ್ಲವೂ ಸರಿ ಆಗುತ್ತೆ ಅನ್ನೋ ಒಂದು ಹೋಪ್ನಲ್ಲಿ ನಾಳೆ ಸರಿ ಆಗ್ಬೋದು ಅನ್ನೋ ಒಂದು ಬರವಣಿಗೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನ ಈಗಾಗಲೇ ಪರೀಕ್ಷಕರು ಬಹಳ ಚೆನ್ನಾಗಿ ಗಮನಿಸಿ ಇದು ಅತ್ಯುತ್ತಮವಾದದ್ದು ಅಂತೇಳಿ ನೀವು ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ. ನಮ್ಮ ಸಂಶೋಧನೆಗೆ ಮಾತ್ರ ಅಲ್ಲ, ನಾಟಕಲ್ ಅವರೊಂದು ಕೇಳಿ ಇನ್ನೂ ಕೂತ್ಕೊಳ್ತು, ಹತ್ರ ಯೂನಿವರ್ಸಿಟಿ ಪಕ್ಕದವರು. ಇನ್ನೂ ಬಹಳ ಮುಖ್ಯವಾಗಿ ಈ ಥರ ಪ್ರಶಸ್ತಿಗಳು ರಾಜ್ಯ ಮಟ್ಟದಲ್ಲಿ ಕೊಡೋದಕ್ಕಿಂತಲೂ ಭಾಳ ಇಲ್ಲಿ ಕೊಟ್ಟದ್ದು ಭಾಳ ದೊಡ್ಡದು ಅಂತ ನಮ್ಮ ಹಿರಿಯರು ಹೇಳುವಾಗ ನನಗೆ ಅನ್ನಿಸ್ತದೆ. ನಾನು ದಕ್ಷಿಣ ಕನ್ನಡದಲ್ಲಿ 38-39 ವರ್ಷ, ಇದು 40ನೇ ವರ್ಷ ನಡೀತಾ ಇದೆ. ಈ ದಕ್ಷಿಣ ಕನ್ನಡದ ಒಬ್ಬ ರಾಜ್ಯಶಾಸ್ತ್ರ ವಿದ್ಯಾರ್ಥಿಯಾಗಿ ಹಂತವಾಗಿ ಇದರ ಬೆಳವಣಿಗೆಯನ್ನು ನೋಡ್ತಾ ಬಂದಿದ್ದೇನೆ. ನಿಮ್ಮ ಜವಾಬ್ದಾರಿ ಎಷ್ಟಿತ್ತು ಅಂತಂದರೆ, ಈ ದಕ್ಷಿಣ ಕನ್ನಡದಲ್ಲಿ ಇವತ್ತು ಒಂದಷ್ಟು ಮಟ್ಟದಲ್ಲಿ ಸಾಮರಸ್ಯ, ಸ್ನೇಹ, ಈ ಥರದ ಒಡನಾಟ, ಎಲ್ಲರೂ ನಾವು ಒಟ್ಟಿಗೆ ಇದ್ದೇವೆ ಅಂತ ಹೇಳ್ತಾ ಮಾನವೀಯ ದೃಷ್ಟಿಕೋನದ ಒಂದು ಸಂಕೋಲೆ ಅಲ್ಲಿ ನನ್ಗೆ ಹೊಟ್ಟೆನವಾಗಿತ್ತು, ಆಗ ನನ್ನ ನೋಡ್ಕೊಂಡ್ರು, ಬಹಳ ಸಂತೋಷವಾಗಿದ್ರು ಅಂತ ಹೇಳುವ ಈ ಸಂಬಂಧ ಇದೆ ಅಲ್ಲ, ಇದು ಬಹಳ ದೊಡ್ಡ ಮಟ್ಟದ್ದು ಮತ್ತು ಎಕ್ಸಾಂಪ್ಲರಿ ಒಂದು ಬಿಹೇವಿಯರ್. ಅದು ನೀವು ಸಮಾಜಕ್ಕೆ ಹೆಂಗ್ ಬುದ್ಧಿ ಹೇಳ್ತಿರೋ ಅದನ್ನೆಲ್ಲ ನೀವು ಮಾಡಿ ನಿಮ್ಮ ದಿನನಿತ್ಯದಲ್ಲಿ ನೀವು ಮಾಡಿ ತೋರಿಸಿದ್ದೀರಿ. ಇದು ಬಹಳ ದೊಡ್ಡದು. ಹಾಗಾಗಿ ಇಡೀ ಸಾರ್ವಜನಿಕರ ಪರವಾಗಿ ನನ್ನ ಪತ್ರಕರ್ತ ಸ್ನೇಹಿತರಿಗೆ ನನ್ನ ಕೃತಜ್ಞತೆಯನ್ನು ಊರಿನ ಪರವಾಗಿ ನಾನು ಸಮರ್ಪಿಸ್ತಾ ಇದ್ದೇನೆ. ನೀವೇನು ಹೇಳ್ತಿರೋ ಅದನ್ನು ಮಾಡಿ ತೋರಿಸ್ತೀರಲ್ಲ, ಅದೇ ಬಹಳ ದೊಡ್ಡದು. ನೀವು ಯಾವುದನ್ನ ಪತ್ರಕರ್ತರು ಅಂತ ಬರೆದು ವರದಿಗಳನ್ನು ಕೊಟ್ಟು ಎಲ್ಲರ ಕಣ್ಣು ಸರಿಸ್ತಿರೋ ಅದನ್ನು ನೀವು ಮಾಡಿದ್ದೀರಿ. ಸಮಾನತೆ ಬೇಕು, ಸಮನ್ವಯ ಬೇಕು, ಸಹಕಾರ ಬೇಕು ಅಂತ ನೀವೇನು ಹೇಳ್ತೀರಿ ಅದನ್ನೆಲ್ಲ ನೀವು ಮಾಡ್ತೀರಿ ಅಂತ ಕೇಳಿ ನನಗೆ ಭಾಳ ಖುಷಿಯಾಗಿದೆ. ನಮ್ಮ ಸುಮಾರು ವಿದ್ಯಾರ್ಥಿಗಳು ಇವತ್ತು
ವಿಶ್ವವಿದ್ಯಾನಿಲಯದಲ್ಲಿ MCJ ಮಾಡಿ ಜರ್ನಲಿಸಂ ಮಾಡಿ ನಮ್ಮಲ್ಲಿ ಪತ್ರಕರ್ತರಾಗಿರೋದನ್ನು ನಾನು ಕೇಳಿದ್ದೇನೆ. ನಿಮ್ಮ ಒಂದು ಸಹಕಾರದಿಂದ ನಮ್ಮ ವಿಶ್ವವಿದ್ಯಾನಿಲಯ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ನಡೀತಾ ಇದೆ. ಇದಿಷ್ಟ ಆದರೆ ಇನ್ನೂ ಕೂಡ ನಿಮ್ಮ ಜೊತೆಗೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮ್ಮದು ಈ ಸ್ವಲ್ಪ ಈ ಕಲಸು ಮೇಲೋಗರ ಅಂತ ಕಣಿತಾರಲ್ಲ, ಆ ಥರದ ಒಂದು ಸಾಮಾಜಿಕ ಬದುಕು ಇಲ್ಲಿ. ನಾವೆಲ್ಲ ದಕ್ಷಿಣ ಕನ್ನಡದವರು ಅದೇನೋ ಗೊತ್ತಿಲ್ಲ, ನಮ್ಮ ರಕ್ತದಲ್ಲಿ ಇದೆ. ಖಾಸಗೀಕರಣವನ್ನು ಒಪ್ಪಿಕೊಂಡವರು ನಾವು, ಖಾಸಗಿ ಸಂಸ್ಥೆಗಳನ್ನು ಒಪ್ಪಿಕೊಂಡವರು ನಾವು. ಹಾಗಾಗಿ ಸಾರ್ವಜನಿಕ ಕ್ಷೇತ್ರವನ್ನು ಹೆಚ್ಚು ಬೆಂಬಲಿಸಿದ ಜಾಗ ಅಲ್ಲ ಇದು. ಮತ್ತು ಸಾರ್ವಜನಿಕ ಕ್ಷೇತ್ರ ಯಾರಿಗೂ ಬೇಡ. ಸಾರ್ವಜನಿಕ ಕ್ಷೇತ್ರ ಇಲ್ಲ ಅಂತಂದ್ರೆ ಇವತ್ತಿಗೂ ಕೂಡ ಇವರು ಕೊರಗರ ಬಗ್ಗೆ ಬರೆದ್ರು, ಈ ಕೊರಗರಕ್ಕಿಂತಲೂ ಇನ್ನೂ ಕಡಿಮೆ ಹಂತದಲ್ಲಿ ಬದುಕುವ ಸಾಕಷ್ಟು ಜನ ಇದ್ದಾರೆ. ಅವರಿಗೆ ದೇವಸ್ಥಾನದಂತಿರುವ ಈ ಸರ್ಕಾರಿ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಇವತ್ತಿಗೂ ಕೂಡ ಆಶಾದಾಯಕವಾಗಿದ್ದಾವೆ. ನಿಮ್ಮ ಬರವಣಿಗೆಗಳು ಈ ಸರ್ಕಾರದನ್ನ ಹೇಗೆ ನೀವು ಟೀಕೆ ಮಾಡ್ತೀರೋ, ಅವ್ರಿಗೆ ಹೇಗೆ ನೀವು ಅವರ ಬುದ್ಧಿವಾದ ಹೇಳ್ತೀರೋ, ಹಾಗಾಗಿ ಮತ್ತೆ ಅವರ ಅಟೆನ್ಷನ್ ಅನ್ನು ನಾವು ಡೈವರ್ಟ್ ಮಾಡಬೇಕಾಗಿದೆ. ಇವು ಬೆಳೀತಾ ಇದ್ದೇವೆ, ಬೆಳೆದರ ಜೊತೆಗೆ ಬಡತನೇನು ನಮ್ಮಿಂದ ಈ ಊರಿಂದ ದೂರ ಆಗಿಲ್ಲ. ನಿರುದ್ಯೋಗ ಇನ್ನೂ ನಮ್ಮ ಹತ್ರ ಇದೆ. ನಿಮ್ಮ ಸಂಶೋಧನೆ ಎಲ್ಲಿಗೆ ಹೋಗ್ಲಿ ಅಂತಂದ್ರೆ ಸರ್ಕಾರದ ಜೊತೆಗೆ ಒಂದು ಸಣ್ಣ ಮಟ್ಟದ ಒಂದು ಡೇಟಾವನ್ನು ನೀವು ತಯಾರು ಮಾಡ್ತೀರಿ ಅಂತಂದ್ರೆ ನಾವು ಸಹಕಾರ ಕೊಡ್ತೀವಿ. ನಾವೀಗ ವಿಲೇಜ್ ಸರ್ವೆ ಅಂತ ಮಾಡಿ ನಮ್ಮ ಹತ್ರ ಅಂಕಿ ಅಂಶಗಳಿದ್ದಾವೆ, ಜೆನ್ಯೂನ್ ಡೇಟಾ ನಮ್ಮ ಹತ್ರ ಇದೆ. ಅದನ್ನು ನಮ್ಮ ಸಂಶೋಧನೆಯವರು ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ಊರಿನಲ್ಲಿ, ಅವ್ರ ಸಮಸ್ಯೆಗಳೇನು ಅಂತ ಹೇಳಿ ಅಬ್ಸಲ್ಯೂಟ್ಲಿ ರಿಸರ್ಚ್ ಪೇಪರ್ ಅದು. ಯಾವುದೊಂದು ದೊಡ್ಡ ರಿಸರ್ಚ್ ಸೆಂಟರ್ಗೆ ನೀವು ಕಳಿಸಿದ್ರೆ ಅದನ್ನು ಪಬ್ಲಿಷ್ ಮಾಡಬೇಕಾಗುತ್ತೆ. ನಾನು ಅವತ್ತೊಂದು ಮಾತು ಹೇಳಿದ್ದೆ ಹರೀಶಣ್ಣನ ಕುರಿತು, ನೀವು ಕರ್ನಾಟಕದ ದಕ್ಷಿಣ ಕನ್ನಡದ ರಾಜಕಾರಣದ ಬಗ್ಗೆ ಬರೆದ ಪುಸ್ತಕಕ್ಕೆ ನೀವೇನಾದ್ರೂ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರೆ ಅದು ಡಾಕ್ಟರ್ ಡಿಗ್ರಿ ಕೊಡಬೇಕಾದಂಥ ಒಂದು ಪುಸ್ತಕ ಅಂತ ಅವತ್ತು ಹೇಳಿದ್ದೆ. ಅವ್ರು ನೆನಪಿಸ್ಕೊಳ್ತಾರ ಗೊತ್ತಿಲ್ಲ ನನಗೆ. ಬಿಕಾಸ್ ಯು ಹ್ಯಾವ್ ಡೇಟಾ ನಿಮ್ಮ ಹತ್ರ ಯು ಕ್ಯಾರಿ ಡೇಟಾಸ್ ವಿತ್ ಯು. ಎಲ್ಲವೂ ನಿಮ್ಮ ಹತ್ರ ಇದೆ. 2023 ಏನಾಗಿತ್ತು ಅಂತ ನೀವು ನನಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ತೀರಿ. 2024 ಮ್ಯಾಂಗ್ಳೂರಿನಲ್ಲಿ ಏನಾಗಿತ್ತು ಅಂತ ಕೇಳ್ತೀರಿ. ಹಗರಣಕ್ಕಿಂತ ದುಡ್ಡು ನಿಮ್ಮ ಮೆಮೊರಿ ಹೇಗಿದೆ ಅಂತಂದ್ರೆ ಯು ರೀಕಲೆಕ್ಟ್ ಎವ್ರಿಥಿಂಗ್. ಇದು ಬಹಳ ಮುಖ್ಯ. ನಮ್ಮ ಹತ್ರ ಈಗ ಡೇಟಾ ಇದೆ. ಸಾಕಷ್ಟು ಹಳ್ಳಿಯನ್ನು ನಾವು ಸರ್ವೆ ಮಾಡಿದ್ದೇವೆ. ಈ ಡೇಟಾವನ್ನು ನಾವು ಇಟ್ಕೊಂಡಿದ್ದೇವೆ. ಆ ಡೇಟಾವನ್ನು ಇಟ್ಕೊಂಡು ಕೆಲವು ಪಬ್ಲಿಕ್ ಪಾಲಿಸಿಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತಂದ್ರೆ ನಿಮ್ಮ ಜೊತೆ ವಿಶ್ವವಿದ್ಯಾನಿಲಯ ಬರ್ತದೆ. ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆಂತಂದ್ರೆ ಎಷ್ಟೋ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಈ ಕೊಂಪೆಗಳು ಏನು ಅಂತ ನಾವು ಇಟ್ಕೊಂಡಿದ್ದೀವಿ, ಬಡವರು ಇರುವ ಕೊಂಪೆಗಳು ಅಂತ ನಾವೇನು ತಿಳ್ಕೊಂಡಿದ್ದೀವಿ, ಅವು ಕೊಂಪೆಗಳಾಗೇ ಬೆಳೀತಿರ್ತವೆ. ಬಾಕಿ ಇರೋರೆಲ್ಲವೂ ವಿಜೃಂಭಣೆಯಿಂದ ಅಭಿವೃದ್ಧಿ ಆಗ್ತಾ ಹೋದಾಗ ಇದು ಒಂದು ಕಪ್ಪು ಚುಕ್ಕೆಯಾಗಿ ನಮ್ಮ ಊರಿನಲ್ಲಿ ಉಳ್ಕೊಂಡ್ಬಿಡ್ತದೆ. ನಮ್ಮ ಮನಸ್ಸು ಹಾಗೆ ಯಾವುದೋ ಒಂದು ಕಪ್ಪು ಚುಕ್ಕೆ ಮನಸ್ಸಲ್ಲಿರ್ತದೆ. ಸಂಬಂಧಗಳೆಲ್ಲ ಎಷ್ಟು ಚೆನ್ನಾಗಿದ್ರ ಬಗ್ಗೆ ಪಾಗು ಅವರು ಮಾತಾಡಿದ್ರು ಅಂತ ನಮ್ಮ ಸರ್ ಹೇಳ್ತಾ ಇದ್ರು. ನನಗೆ ನಿಮ್ಮಿಂದ ಈ ಮನವಿಯನ್ನು ಮಾಡ್ಕೊಳ್ತೀನಿ. ವಿಶ್ವವಿದ್ಯಾನಿಲಯ ಜೊತೆಗೆ ಈ ಪ್ರೆಸ್ ಕ್ಲಬ್ ಏನಾದರೂ ಒಂದು ಸಹಯೋಗ ಮಾಡಿಕೊಂಡ್ರೆ ಡೇಟಾವನ್ನು ನಾವು ಹಂಚಿಕೊಳ್ತೇವೆ. ಆ ಡೇಟಾ ಸುಮ್ಮನೆ ಆದದ್ದಲ್ಲ, ಜೆನ್ಯೂನ್ ಆದ ಡೇಟಾ. ಆ ಹಳ್ಳಿನಲ್ಲಿ ಕಳೆದ 5 ವರ್ಷದಲ್ಲಿ ಎಷ್ಟು ಶಿಕ್ಷಿತರು ಆದ್ರು, ಎಷ್ಟು ಮನೆಗಳು ಬಂದವು, ಎಷ್ಟು ಜನರ ಮೇಲೆ ಪೊಲೀಸ್ ಕಂಪ್ಲೇಂಟ್ಸ್ ಬಂತು, ಎಷ್ಟು ಜನರು ಅನಾರೋಗ್ಯದಿಂದ ತೀರ್ಕೊಂಡ್ರು, ಯಾವ ರೀತಿ ಅನಾರೋಗ್ಯದಿಂದ ತೀರ್ಕೊಂಡ್ರು ಅನ್ನುವ ಡೇಟಾವನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ. ಅದು ರಿಸರ್ಚ್ ಇಂದ ಮಾತ್ರ ಅಲ್ಲ, ರಿಸರ್ಚ್ ಪೇಪರ್ ಇಂದಲೂ ಇರಬಹುದು. ಆದ್ರೆ ಅದನ್ನು ಒಂದು ಕಡೆ ವ್ಯವಸ್ಥಿತವಾಗಿ ಒಂದು ಫ್ರೇಮ್ ವರ್ಕ್ ಒಳಗಡೆ ತಗೊಂಡು ಬರಬೇಕು ಅಂತಂದ್ರೆ ನಿಮ್ಮಂತ ರಿಸರ್ಚ್ ಸ್ಕಾಲರ್ಸ್ ಇದಾರಲ್ಲ, ಲುಕ್ ಎಟ್ ದಿ ಲ್ಯಾಂಗ್ವೇಜ್ ಯು ಯೂಸ್. ಅದ್ಭುತವಾದ ಕನ್ನಡ ಬರೀತೀರಿ. ನಮ್ಮ ಕನ್ನಡ ಈ ಊರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ವಿತ್ ಆಲ್ ದಿ ಇನ್ಫಿಲ್ಟ್ರೇಷನ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಏನಾದ್ರು ಉಳ್ಕೊಂಡಿದ್ರೆ ಅದು ನಿಮ್ಮಂತ ಪತ್ರಕರ್ತರಿಂದಲೇ ಮಾತ್ರ. ಏನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ ನಾನು. ನೀವು ಬರೆಯುವ ಕನ್ನಡ ಇದೆ ಅಲ್ಲ, ಅತ್ಯಂತ ಅರ್ಥಪೂರ್ಣವಾದ ಕನ್ನಡ, ಸಂದರ್ಭೋಚಿತವಾದ ಕನ್ನಡ. ಅದು ಯಾವ ಕಾಂಟೆಕ್ಸ್ಟ್ಗೆ ಯಾವ ಪದ ಬಳಸಬೇಕು ಅಂತ ನೀವು ಬಳಸ್ತಿರಲ್ಲ, ಆ ಸ್ಕಿಲ್ ನಿಮಗೆ ದೇವರು ಕೊಟ್ಟಿದ್ದಾನೆ. ಇದು ಹೀಗೆ ಮುಂದುವರಿಲಿ. ನಿಮ್ಮಂಥವ್ರಿಂದ ಇರೋದ್ರಿಂದಲೇ ಸುಮಾರು ಕೆಲಸಗಳು ಇಲ್ಲಿ ನಡೆದಿದ್ದಾವೆ. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಸುಮಾರು 8% ಅಪರಾಧಗಳು ಕೇರಳದಲ್ಲಿ ಕಡಿಮೆ ಆಗಿದೆ ಹೊಸ ಸರ್ಕಾರ ಬಂದಾಗ ಅಂತ ಒಬ್ಬರು ಪತ್ರಕರ್ತರು ಬರೆದ್ರು. ಏಷ್ಯಾನೆಟ್ ಒಬ್ಬ ಪತ್ರಕರ್ತರು ಬರೆದ್ರು ಮಲಯಾಳಂನಲ್ಲಿ. ನೀವೆಲ್ಲದನ್ನ ಗಮನಿಸಿರ್ತೀರಿ ಅಂತಂದ್ರೆ ಹೊಸ ಸರ್ಕಾರ ಮೊನ್ನೆ ಬಂದಿದೆ, 8% ಅಪರಾಧಗಳು ಬಂದಿದ್ದಾವೆ. ಅದನ್ನು ಕಂಪೇರ್ ಮಾಡಿದ್ರು, ತಮಿಳುನಾಡಿನಲ್ಲಿ ಸುಮಾರು 60% ಅಪರಾಧಗಳು ಕಡಿಮೆ ಆದವು ಅಂತ. ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಪತ್ರಕರ್ತರು ಬರೆದದ್ದು ಇಡೀ ಮನೆ ಮಾತಾಗುತ್ತೆ. ನಿಮಗೆ ಸುಮಾರು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಅಂಡ್ ಯು ಆರ್ ಏಬಲ್ ಟು ಚೇಂಜ್ ಎವ್ರಿ ಪಾರ್ಟಿ. ಮನಸ್ಸು ಚೇಂಜ್ ಮಾಡೋಕ್ಕಾಗತ್ತೆ, ಆಲೋಚನೆಗಳನ್ನು ಚೇಂಜ್ ಮಾಡೋಕ್ಕಾಗತ್ತೆ, ಸಿದ್ಧಾಂತಗಳನ್ನು ಚೇಂಜ್ ಮಾಡೋಕ್ಕಾಗತ್ತೆ ನಿಮ್ಮ ಶಕ್ತಿಯಿಂದ, ನಿಮ್ಮ ಪೆನ್ನಿಂದ. ಹಾಗಾಗಿ ಪರಮಾತ್ಮ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಈ ಪ್ರಯಾಣ ಮುಂದುವರಿಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ
ಈ ಒಂದು ಒಳ್ಳೆ ಅವಕಾಶವನ್ನು ನನಗೆ ಕೊಟ್ರಿ. ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಪೋಸ್ಟ್ಪೋನ್ ಮಾಡಿದ್ದು ಯಾಕೆ ಅಂತಂದರೆ ಇಂಥ ಅವಕಾಶ ಎಲ್ಲಿ ಸಿಗುತ್ತೆ ನಮಗೆ? ಇಂಥ ಯಂಗ್ ಫೆಲೋ, ಯಂಗ್ ಪ್ರೈಸ್ ವಿನ್ನರ್ನ ನೋಡುವಂಥ, ಅವ್ರ ಕುಟುಂಬವನ್ನು ನೋಡುವಂಥ ಅವಕಾಶ ಎಲ್ಲಿ ಸಿಗುತ್ತೆ? ನಿಮ್ಮನ್ನೆಲ್ಲ ನೋಡುವ ಅವಕಾಶಕ್ಕಾಗಿ ಆ ಪ್ರೋಗ್ರಾಮನ್ನು ಪೋಸ್ಟ್ಪೋನ್ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಆಮಂತ್ರಣಕ್ಕೆ ಮತ್ತು ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಸೋಷಿಯಲ್ ಮೀಡಿಯಾದ ಇಂದಿನ ಕಾಲದಲ್ಲಿ ಪತ್ರಕರ್ತರು ಮತ್ತು ಪತ್ರಿಕೋದ್ಯಮದ ಬಗ್ಗೆ ಅನೇಕ ಟೀಕೆಗಳು, ಟಿಪ್ಪಣಿಗಳು ಬರ್ತಾ ಇರುವ ಈ ಸಂದರ್ಭದಲ್ಲಿ ಪತ್ರಕರ್ತರನ್ನು ಲಿಂಗ್ವಿಸ್ಟಿಕ್ ಸ್ಕಾಲರ್ಸ್ ಮತ್ತು ಗ್ರೇಟ್ ರಿಸರ್ಚರ್ಸ್ ಎಂಬ ಒಳ್ಳೆಯ ಮಾತುಗಳಿಂದ ಅಭಿನಂದಿಸಿದ ಪ್ರೊಫೆಸರ್ PL ಧರ್ಮ ಅವರಿಗೆ ಕೃತಜ್ಞತೆಗಳು. ಖಂಡಿತ ನೀವು ಹೇಳಿದ ಹಾಗೆ ನಮ್ಮ ಪ್ರೆಸ್ ಕ್ಲಬ್ ಅಥವಾ ಪತ್ರಕರ್ತರ ಸಂಘದಿಂದ ಮಂಗಳೂರು ಯೂನಿವರ್ಸಿಟಿಯ ಜೊತೆಗೆ ಯಾವುದಾದ್ರೂ ಜಂಟಿ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶಂಶುದ್ದೀನ್ ಹೆಣ್ಮೂರು ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತ ಅವರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ನಮ್ಮ ಮಂಗಳೂರು ವಿವಿ ಕುಲಪತಿ ಸಹಿತ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ನನ್ನ ಸಂಸ್ಥೆಯ CEO ಸಹಿತ ಸ್ನೇಹಿತರೇ, ಸಹೋದ್ಯೋಗಿಗಳೇ, ಏನಾದರೂ ಅನಿಸಿಕೆ ಹೇಳಬೇಕಲ್ಲ, ಬರಲಿಕ್ಕೆ ಹೇಳಿದರೆ ಬರಿತಾ ಇದೆ, ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ನಮ್ಮ ದೇಶವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದಲ್ಲಿದ್ದರೂ ಕುದುರೆಮುಖ ಉದ್ಯಾನವನದ ಆದಿವಾಸಿಗಳಿಗೆ ಇನ್ನೂ ಮೂಲಭೂತ ಸೌಕರ್ಯದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂಬುದು ಒಂದು ಕಹಿ ಸತ್ಯ. ಅವರ ನೈಜ ಹಕ್ಕುಗಳಿಗಾಗಿ ಅವರು ಮಾಡುತ್ತಿರುವ ಹೋರಾಟ, ಅವರ ನೋವು, ಅವರ ಅಸಹಾಯಕ ಧ್ವನಿಗಳನ್ನು ಸಮಾಜ ಮತ್ತು ಸರ್ಕಾರದ ಮುಂದೆ ಮುಂದಿಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ನಾನು ಈ ವರದಿಯ ಮೂಲಕ ಅಷ್ಟೇ. ಸಮಾಜದ ಕೊನೆಯ ಸಾಲಿನಲ್ಲಿರುವ ಧ್ವನಿ ಇಲ್ಲದ ನೈಜ ಹೋರಾಟಕ್ಕೆ ಧ್ವನಿಯಾಗುವುದೇ ಒಬ್ಬ ಪತ್ರಕರ್ತನ ಕರ್ತವ್ಯ ಎಂದು ನಾನು ನಂಬಿದ್ದೇನೆ. ಈ ಪ್ರಶಸ್ತಿಯು ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದು, ಮುಂದೆಯೂ ಸಮಾಜಮುಖಿ ಪತ್ರಿಕೋದ್ಯಮದ ಹಾದಿಯಲ್ಲಿ ಸಾಗಲು ನನಗೆ ದೊಡ್ಡ ಪ್ರೇರಣೆ ಆಗಿದೆ. ನನ್ನನ್ನು ಪ್ರೋತ್ಸಾಹಿಸಿದ, ಬೆಂಬಲಿಸಿದ, ಬೆನ್ನು ತಟ್ಟಿದ, ಮಾರ್ಗದರ್ಶನ ನೀಡಿದ, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ ನನ್ನ ಸಂಸ್ಥೆ, ನನ್ನ ಕುಟುಂಬ, ನನ್ನ ಸಹೋದ್ಯೋಗಿಗಳು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ಎಲ್ಲರನ್ನೂ ಈ ಸಂದರ್ಭ ನಾನು ಸ್ಮರಿಸ್ತಾ ಇದ್ದೇನೆ. ನನ್ನ ಸಣ್ಣ ಪ್ರಯತ್ನವನ್ನು ಗುರುತಿಸಿ ಗೌರವಿಸಿದ ಪದ್ಯಾನ ಗೋಪಾಲಕೃಷ್ಣ ಪ್ರಶಸ್ತಿ ಆಯ್ಕೆ ಸಮಿತಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಗೌರವವನ್ನು ನಾನು ನನ್ನ ವಾರ್ತಾಭಾರತಿ ಕುಟುಂಬ ಹಾಗೂ ತಮ್ಮ ಹಕ್ಕುಗಳಿಗಾಗಿ ಇಂದಿಗೂ ಹೋರಾಡುತ್ತಿರುವ ಕುದುರೆಮುಖದ ಆ ಮುಗ್ಧ ಆದಿವಾಸಿ ಬಂಧುಗಳಿಗೆ ಪ್ರೀತಿಯಿಂದ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಇವತ್ತು ನಮ್ಮ ಈ ಪ್ರಶಸ್ತಿಯನ್ನು, ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿಯನ್ನು ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನು ಸುಂದರವಾಗಿ ನಮ್ಮ ಮುಂದೆ ಇಟ್ಟ ಶಂಶುದ್ದೀನ್ ಹೆಣ್ಮೂರು ಅವರಿಗೆ ಕೃತಜ್ಞತೆಗಳು. ನಾವು 6 ಜಿಲ್ಲೆಗಳಿಂದ ಈ ಪ್ರಶಸ್ತಿಗೆ ಆಹ್ವಾನ ಮಾಡಿದಾಗ ಅನೇಕ ಲೇಖನಗಳು, ವಿಶೇಷ ವರದಿಗಳು ಬಂದಿದ್ದು. ಅದನ್ನು ಆಯ್ಕೆ ಮಾಡಲಿಕ್ಕೆ ನಾವು 3 ತೀರ್ಪುಗಾರರನ್ನು ಕೂಡ ನೇಮಕ ಮಾಡಿದ್ದೆವು. ಒಬ್ಬರು ನಮ್ಮ ವಾರ್ತಾಧಿಕಾರಿ ಖಾದರ್ ಶಾ ಅವರು, ಇಬ್ಬರು ಪತ್ರಿಕೋದ್ಯಮ ಉಪನ್ಯಾಸಕರು, ಒಬ್ಬರು ಗುರುಪ್ರಸಾದ್ ಮತ್ತು ಇನ್ನೊಬ್ಬರು ಸುಷ್ಮಿತಾ ಕೋಟ್ಯಾನ್ ಅವರು ಆಯ್ಕೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಕೊನೆಯ ಕೆಲವು ಲೇಖನಗಳ ಮಧ್ಯೆ ಅರ್ಧ 1 ಮಾರ್ಕ್ಗಳ ಮಧ್ಯೆ ಅಂತರ ಕೂಡ ಇತ್ತು. ಕೊನೆಗೆ ಶಂಸುದ್ದೀನ್ ಅವರಿಗೆ ಆ ಪ್ರಶಸ್ತಿ ಲಭಿಸಿದೆ. ನಾನು ಈ ಸಂದರ್ಭದಲ್ಲಿ ಆ 3 ತೀರ್ಪುಗಾರರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಗಿಸುವ ಮೊದಲು ನಮ್ಮ ಇಂದಿನ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಪ್ರೊಫೆಸರ್ PL ಧರ್ಮ ಅವರಿಗೆ ಪತ್ರಕರ್ತರ ಸಂಘದ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಅವರು ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಚಿದಂಬರ ಬೈಕಂಪಾಡಿ ಅವರಿಗೆ ಅಧ್ಯಕ್ಷರು ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ
ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪೂಜಾರಿ ಅವರು ಮಾಡಬೇಕು. ಕ್ಷಮಿಸಿ, ಅಧ್ಯಕ್ಷ ಭಾಷಣ ಪುಷ್ಪರಾಜ್ ಬಿ ಎನ್ ಅವರು ಮಾಡಲಿಕ್ಕಿದ್ದಾರೆ. ಸ್ನೇಹಿತರೆ, ಈಗಾಗಲೇ ನಮ್ಮ ಭಾಳ ಆತ್ಮೀಯರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಧರ್ಮ ಸರ್ ಅವರು, ಹಿರಿಯ ಪತ್ರಕರ್ತರಾದಂಥ ಚಿದಂಬರ್ ಸರ್ ಅವರು ಮಾತನಾಡಿದ್ದಾರೆ ಪಾಗೋ ಪ್ರಶಸ್ತಿಯ ಬಗ್ಗೆ. ಇನ್ನು ಕೊನೆಯ ಅಂಗ ಸಂಶುದ್ದೀನ್ ನಿರ್ಮೂರವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಎರಡು ಮಾತು ಅಷ್ಟೇ. ಒಂದು, ಅವರು ವರದಿ ಬರೆದಿರುವಂಥ ಕುತ್ಲೂರಿನ ಪ್ರದೇಶ, ಆ ಪ್ರದೇಶದಲ್ಲಿ ನಾವು ಗ್ರಾಮ ವಾಸ್ತವ್ಯ ಮಾಡಿದ್ದೇವೆ. ಸಮಸ್ಯೆಗಳು ಮತ್ತು ದೀರ್ಘವಾಗಿ ಉಳಿದಿರುವಂಥದ್ದು. ಅಲ್ಲಿಯ ಜನರಿಗೆ ರಕ್ಷಿತ ಅರಣ್ಯದ ಮಧ್ಯೆ ಕರೆಂಟ್ ವೈರ್ ಹೋಗಲಿಕ್ಕೆ ಆಗೋದಿಲ್ಲ, ರಸ್ತೆ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದರೆ ಸಮಸ್ಯೆ ಮಾಡ್ತಾರೆ. ಆದರೆ ಜನ ಇದ್ದಾರೆ, ಬರ್ತಾ ಇದ್ದಾರೆ. ಅದು ಸಮಸ್ಯೆ ಜ್ವಲಂತವಾಗಿ ಇವತ್ತಿನವರೆಗೆ ಸಹ ಇದೆ. ಅದರ ಬಗ್ಗೆ ಒಂದು ವಿಶೇಷ ವರದಿಯನ್ನು ಸಂಶೋಧನೆ ಮಾಡಿರುವಂಥದ್ದು ಬಹಳ ಮುಖ್ಯ. ಅದು ಇತ್ತೀಚೆಗೆ ನಮ್ಮ ಇಡೀ ತಂಡ ಕುದುರೆಮುಖ ಅಧ್ಯಯನ ಪ್ರವಾಸ ಮಾಡಿದ್ದೇವೆ. ಅದು ಒಂದು ಪಾರ್ಶ್ವವನ್ನು ಮಾತ್ರ ನೋಡಿದ್ದೇವೆ. ಇನ್ನೊಂದು ಕಡೆ ನಮಗಿಡೀ ಆ ಪ್ರದೇಶವನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಕಥೆಗಳಿದೆ. ನಮ್ಮ ಗ್ರಾಮ ವಾಸ್ತವ್ಯದಲ್ಲಿ ನಮಗೆ ಸ್ವಲ್ಪ ಗೊತ್ತಾಗಿತ್ತು, ಒಂದು ಸ್ವಲ್ಪ ಪ್ರಯತ್ನ ನಮ್ಮಲ್ಲಿ ನಡೆದಿತ್ತು. ಶ್ರೀನಿವಾಸ ನಾಯ್ಕ ಇಂದಾಜಿ ಅವರಿದ್ದಾರೆ. ಆ ಕುತ್ತೂರಿನ ಒಂದು ಶಾಲೆಯನ್ನು 40-42 ಜನ ಆಗಿ ಮಕ್ಕಳಿದ್ದು ಕೊನೆಗೆ ಅದು ಮುಚ್ಚುವಂಥ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ರಾಮಚಂದ್ರ ಭಟ್ರೊಬ್ಬರು ನಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದು, ಈ ಶಾಲೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇರೋದು ನಿಮ್ಮಿಂದ ಮಾತ್ರ ಅಂತ, ಪತ್ರಕರ್ತರಿಂದ. ನಮ್ಮಿಂದ ಸಾಧ್ಯ ಆಗೋದಿಲ್ಲ ಖಂಡಿತ ಅಂತ, ನೀವೇನಾದರೂ ಪ್ರಯತ್ನ ಮಾಡ್ತೀರಿ. ಆ ನಂತರ ಆ ಮನುಷ್ಯ ಇತ್ತೀಚೆಗೆ ಹೃದಯಘಾತೆಯಿಂದ ತೀರಿಕೊಂಡ್ರು. ಆದರೆ ಅವರು ನಿಧನ ಆಗುವುದಕ್ಕಿಂತ ಒಂದು ವಾರ ಮೊದಲು ಸಹ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿಂದ ಆ ಊರಿನಿಂದ ಇಲ್ಲಿಗೆ ಬರ್ತಾ ಇದ್ರು. ನಿರಂತರವಾಗಿ ಆ ಶಾಲೆಯಲ್ಲಿ ಏನೆಲ್ಲ ಆಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ರು. ಆಗ ನಾವೇನಂದರೆ ನಾವೊಂದು ಮಧ್ಯವರ್ತಿಗಳ ಹಾಗೆ, ನಮ್ಮಿಂದ ನೇರವಾಗಿ ಅವರಿಗೆ ಹಣಕಾಸಿನ ಅಥವಾ ವಸ್ತು ರೂಪದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಸಹ ಯಾರೆಲ್ಲ ಸಾಧ್ಯ ಆಗ್ತದೆ ಅವರೆಲ್ಲರಿಂದ ತೋರಿಸೋದು ನಾವು, ಕುತ್ತೂರಿನ ಶಾಲೆ ನೋಡಿ, ಅಲ್ಲಿ ಏನಾದರೂ ನಿಮಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತ. ಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿ ಪ್ರಭಾಕರ್ ಅವರು ಇದ್ದರು. ಅವರು ಸಹ ಆ ಶಾಲೆಯನ್ನು ನೋಡಿ ವೈಯಕ್ತಿಕವಾಗಿ ದೇಣಿಗೆಯನ್ನು ಸಹ ಕೊಟ್ಟರು, ಮತ್ತು ಕಂಪ್ಯೂಟರನ್ನು ಸಹ ಒದಗಿಸಿಕೊಟ್ರು. ಇನ್ನು ಕೆಲವು ವ್ಯವಸ್ಥೆಗಳೆಲ್ಲ ಆಯಿತು. ಒಂದು 5 ಲಕ್ಷ 6 ಲಕ್ಷದ ಒಂದು BSFನವರು ಕುಡಿಯುವ ನೀರಿನ ಘಟಕ ಮಾಡಿದ್ರು. ಇವತ್ತು ನೀವು ಆ ಶಾಲೆಯನ್ನು ಹೋಗಿ ನೋಡಬೇಕು. ಅದರ ಹಿಂದೆ ಆ ಶಾಲೆಯ ಬಗ್ಗೆ ಕಾಳಜಿ ವಹಿಸಿದಂಥ ಕೆಲವು ವ್ಯಕ್ತಿಗಳೆಲ್ಲ ಇದ್ದಾರೆ. ಆ ಊರಿನಲ್ಲಿ ಅಂಥ ಕಾಳಜಿ ವಹಿಸಿಕೊಂಡಂಥ ತುಂಬ ಜನ ಇದ್ದಾರೆ. ಅವರಿಗೆ ಮಾಧ್ಯಮದ ಬೆಂಬಲ ಸಿಕ್ಕಿದಾಗ ದೊಡ್ಡ ಕೆಲಸ ಆಗ್ತದೆ. ಆ ಸಂಶೋಧನವರ ಲೇಖನದಲ್ಲಿ ಅದೇ ಇದೆ. ಸರ್ಕಾರ ಅದರ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿದರೆ ಖಂಡಿತ ಭರವಸೆ ನೀಡಿದ್ದು, ಆದರೆ ಆ ಜನಕ್ಕೆ ಒಳ್ಳೆಯದಾಗ್ತದೆ ಅಂತ. ಅಂದರೆ ಅಲ್ಲಿಯ ವಿದ್ಯುತ್ತಿನ ಸಂಪರ್ಕ, ಈ ಎಲ್ಲ ವ್ಯವಸ್ಥೆಗಳು ಖಂಡಿತ ಆಗ್ಬೋದು. ಕೆಲವೊಮ್ಮೆ ಪತ್ರಿಕೆಯ ವರದಿಯಿಂದಲೇ ಸಾಕಷ್ಟು ಕೆಲಸಗಳು ಆಗಿದ್ದಿದೆ. ಇನ್ನು ಪಾಗೋ ಅವರ ಬಗ್ಗೆ ಚಿದಂಬರ ಅವರು ಹೇಳಿದ ಹಾಗೆ ಅವರನ್ನು ಹತ್ತಿರದಿಂದ ನೋಡಿದಂಥವ್ರು ಬಹಳ ಕಡಿಮೆ. ಚಿದಂಬರ ಹೇಗೂ ನಿಕಟವರ್ತಿಯವರು. 1989ರಲ್ಲಿ ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಡಿಗ್ರಿ ಓದ್ತಾ ಇದ್ದಂಥ ವಿದ್ಯಾರ್ಥಿ. ನನಗೆ ಒಬ್ಬರು ಶಿಕ್ಷಕರಿದ್ದರು, ವೆಂಕಟರಮಣ ಬಳ್ಳ ಅಂತೇಳಿ, ಆಂಗ್ಲ ಉಪಾಧ್ಯಾಪಕರು. ಅವರು ನನಗೆ ಪಾಗೋ ಅವರನ್ನು ಪರಿಚಯ ಮಾಡಿದರು. ಇವರೊಬ್ಬರು ಮಂಗಳೂರಿನ ಒಬ್ಬರು ಹಿರಿಯ ಪತ್ರಕರ್ತರು ಅಂತೇಳಿ. ಆಗ ನಾನು ವಿದ್ಯಾರ್ಥಿ ಅಷ್ಟೇ. ಹಾಗೆ ನನಗೆ ಪಾಗೋ ಅವರ ಬಗ್ಗೆ ಒಂದು ಸ್ವಲ್ಪ ಗೊತ್ತಷ್ಟೇ. ಅವರು ಒಡನಾಡಿಯಾಗಿ ಕೆಲಸ ಮಾಡಿದಂಥವನಲ್ಲ. ಆ ನಂತರ ಇವತ್ತು ಅವರ ಬಗ್ಗೆ ಬರೆದಿರುವಂಥ ಕೆಲವು ಪುಸ್ತಕಗಳನ್ನು ಓದಿದೆ. ಅವರ ಕುಟುಂಬದ ಒಬ್ಬರು ಸೇರಾಜೆ ಅಂತ ಒಂದು ಬುಕ್ಕನ್ನು ಬರೆದಿದ್ದಾರೆ. ಚಿದಂಬರ ಅವರು ಸಹ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆ ಇಡೀ ಪುಸ್ತಕವನ್ನು ಓದಿದಾಗ ನಮಗೆ ಗೊತ್ತಾಗೋದು, ಒಬ್ಬ ಪ್ರಯೋಗಶೀಲ ಪತ್ರಕರ್ತ ಪಾಗೋ ಅವರಾಗಿದ್ದರು ಅಂತೇಳಿ. ಬದುಕಿನ ಕತೆ ನೋಡಿದಾಗ 1-2 ನಿಮಿಷ ಮಾತಾಡ್ತೇನೆ. ನಮ್ಮಲ್ಲಿ ಸಾಕಷ್ಟು ಜನ ಇಲ್ಲಿ ಆಗ್ಲಿಕ್ಕಿಲ್ಲ, ಊರಿನಲ್ಲಿ ಆಗ್ಲಿಕ್ಕಿಲ್ಲ ಅಂತೇಳಿ ಮುಂಬೈಗೆ, ಚೆನ್ನೈಗೆ ಹೋದಂಥವ್ರು ತುಂಬ ಜನ ಇದ್ದಾರೆ. ಪಾಗೋ ಅವರು ಸಹ ಹಾಗೆ ಹೋದಂಥವ್ರು. ಆ ನಂತರ ಅಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಆರಂಭದಲ್ಲಿ ತರಬೇತಿಗೆ ಅಂತ ಜಯಚಾಮರಾಜೇಂದ್ರ ಅಲ್ಲಿ ತರಬೇತಿ ಕೇಂದ್ರ ಅಂತಿದೆ,
ಅಲ್ಲಿ ಬುಟ್ಟಿ ಎಣಿಯುವಂಥ ಕೆಲಸವನ್ನು ಸಹ ಮಾಡ್ತಾರೆ, ಆ ಕೌಶಲ್ಯವನ್ನು ಸಹ ಗಳಿಸ್ಕೊಳ್ತಾರೆ. ಸಿನಿಮಾ ಮಾಡ್ತಾರೆ, ಇಲ್ಲಿ ಬಂದು ತುಳು ನಾಟಕ ಮಾಡ್ತಾರೆ. ಅದು ಎಂತ ಸರ್ಪ ಸಂಕೊಲೆ ಅಂತ, ಅದು ಹೊರಗೆ ಬರಲಿಲ್ಲ. ಅದರ ಪ್ರಯತ್ನದ ಕಥೆಯನ್ನೆಲ್ಲ ನಾನು ಓದಿದೆ, ಬಹಳ ರೋಚಕವಾದಂಥದ್ದು. ತಮ್ಮ ಕೈಯಲ್ಲಿ ಎಷ್ಟೋ ಸಣ್ಣ ಪುಟ್ಟ ಹಣ ಇಟ್ಟುಕೊಂಡು ಪತ್ರಿಕೆ ಮಾಡ್ತಾರೆ, ವಾರ್ತಾಲೋಕ ಅಂತೇಳಿ ಪತ್ರಿಕೆಯನ್ನು ಸಹ ಮಾಡ್ತಾರೆ. ಇಂಥ ಪ್ರಯೋಗಶೀಲ ಪತ್ರಕರ್ತ ಅವರು. ರಷ್ಯಾದ ಪ್ರಧಾನಿಯವರು ಬೆಂಗಳೂರಿಗೆ ಬಂದಾಗ ಅವರ ಮಧ್ಯೆ ಒಂದು ಯಕ್ಷಗಾನವನ್ನು ಆಡಿ ತೋರಿಸ್ತಾರೆ. ಮೈಸೂರು ದಸರಾದಲ್ಲಿ ಕಾರ್ಯಕ್ರಮದಲ್ಲಿ ಅವಕಾಶ ಪಡ್ಕೊಂಡು ಇಲ್ಲಿ ಯಕ್ಷಗಾನವನ್ನು ಅಲ್ಲಿ ಆಡಿಸ್ತಾರೆ. ಇಲ್ಲಿ ಏನೆಲ್ಲ ಮಾಡ್ಬೋದು ಒಬ್ಬ ಪತ್ರಕರ್ತ, ಅದನ್ನೆಲ್ಲ ಅವರು ಮಾಡಿದ್ದಾರೆ ಆ ಕಾಲದಲ್ಲಿ. ಬರೀ ಕೈಯಲ್ಲಿ, ಅವ್ರ ಕೈಯಲ್ಲಿ ಎಷ್ಟು ಹಣ ಇರಲಿಲ್ಲ, ಆದರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಒಂದು ಕೆಲಸವನ್ನು ಮಾಡ್ತಾ ಹೋದಂಥ ವ್ಯಕ್ತಿಯವರು. ಸಾಕಷ್ಟು ಪತ್ರಿಕೆಗಳಲ್ಲಿ ಸಹ ದುಡಿದಂಥವ್ರು, ಕನ್ನಡ ಪತ್ರಿಕೆ, ಆಂಗ್ಲ ಪತ್ರಿಕೆ ಎಲ್ಲದಲ್ಲಿ ಸಹ. ಆ ರೀತಿಯಾದ ಒಬ್ಬ ಪ್ರಯೋಗಶೀಲ ಮತ್ತೆ ಅವರ ಮಾನವೀಯ ಗುಣಗಳ ಬಗ್ಗೆ ಚಿದಂಬರಂ ಅವರು ಹೇಳಿದ್ದಾರೆ. ಅದೊಂದು ಕತೆ ಹೇಳ್ತಾ ಇದ್ರು. ಮುಂಬೈಯಿಂದ ವಾಪಸ್ ಇಲ್ಲಿಗೆ ಬರ್ತಾರೆ ಅಡ್ಯನಡ್ಕಕ್ಕೆ. ಬಂದಾಗ ಬಸ್ ಸ್ಟ್ಯಾಂಡ್ನಲ್ಲಿ ಅವ್ರ ಹತ್ರ ಒಂದು ಬ್ಯಾಗ್ ಇತ್ತಂತೆ. ರಿಸಸ್ಸಿಗೆ ಅಂತ ಹೋಗುವಾಗ ಬ್ಯಾಗನ್ನಲ್ಲಿ ಇಡ್ತಾರಂತೆ, ಅದನ್ನು ಯಾರೋ ಹೊತ್ತುಕೊಂಡು ಹೋದ್ರು ಅಂತ ಹೇಳ್ತಾರೆ. ಅವರಿಗೇನು ಅದರಲ್ಲಿ ಏನು ಸಿಗಲಿಲ್ಲ, ಖಾಲಿ ಬಟ್ಟೆ ಮಾತ್ರ ಇದ್ದದ್ದು. ಅದರಿಂದ ಅದರ ಬಗ್ಗೆ ಬೇಸರ ಮಾಡ್ಕೊಳ್ಳಿಲ್ಲ ಅವರು ಅಂತೇಳಿ, ಕಳ್ಕೊಂಡೆ ಅಂತೇಳಿ. ಆನಂತರ ಒಬ್ಬರು ಚೆನ್ನೈಯಲ್ಲಿ ಒಬ್ಬರು ಸ್ನೇಹಿತ ಇರ್ತಾರೆ. ಚೆನ್ನೈಗೆ ಸಹ ಅದೇ ಒಂದು ಉದ್ದೇಶದಿಂದ ಅವರು ಹೋಗ್ತಾರೆ. ಏನೋ ಸಣ್ಣ ಪುಟ್ಟ ಸ್ವಲ್ಪ ಹಣ ಅವರ ಕೈಯಲ್ಲಿ ಇತ್ತಂತೆ. ಅವನು ಹೇಳ್ತಾನೆ, ನೀವು ಬೊಂಬೈಗೆ ಮತ್ತೆ ಹೋಗೋಣ, ಅಲ್ಲಿ ಏನೋ ಕೆಲಸ ಮಾಡೋಣ ಹಾಗೆ ಹೀಗೆ ಅಂತೇಳಿ ನಂಬಿ ಅವರು ಕೈಯಲ್ಲಿದ್ದ ಹಣವನ್ನು ಅವರಿಗೆ ಕೊಡ್ತಾನಂತೆ. ಆ ಸ್ನೇಹಿತನು ಮತ್ತೆ ಕಾಣೆ ಆಗ್ತಾನಂತೆ. ಅವರು ಬರೀ ಕೈಯಲ್ಲೇ ಅಲ್ಲಿಂದ ಮತ್ತೆ ಬರಬೇಕಾದಂಥ ಪರಿಸ್ಥಿತಿ ಅಂತೇಳಿ. ಆದ್ದರಿಂದ ಅವರಲ್ಲಿರುವಂತಹ ನಿಷ್ಠುರತೆ, ಆ ಗುಣಗಳು ಯಾಕೆ ಬಂದಿದೆ ಅಂದರೆ ಅದಕ್ಕೆ ಕಾರಣಗಳು ಬಹಳ ಇದೆ. ಯಾರನ್ನು ಸಜ್ಜನ ಅಥವಾ ಪ್ರಾಮಾಣಿಕ ಅಥವಾ ಒಳ್ಳೆ ವ್ಯಕ್ತಿ ಅಂತ ನಂಬುತ್ತಾರೋ ಅವರೇ ಕೈ ಕೊಟ್ಟಾಗ ಮನುಷ್ಯ ಸಹಜವಾಗಿ ವ್ಯತಿರಿಕ್ತವಾದಂಥ ಗುಣಗಳನ್ನು ಬೆಳೆಸ್ಕೊಳ್ತಾರೆ. ಅದಕ್ಕೆ ಪಾದ್ಗೋ ಅವರು ನಮಗೆ ನಿಷ್ಠುರ ಅಂತ ಕಂಡ್ರು ಸಹ ಅವರ ಒಳಗೆ ಒಂದು ಒಳ್ಳೆಯ ಮನಸ್ಥಿತಿ ಇತ್ತು, ಒಳ್ಳೆಯ ಪತ್ರಕರ್ತ ಇದ್ದ. ಅದರಿಂದಾಗಿ ಪಾಗೋ ಅವರ ಪತ್ರಿಕಾಗೋಷ್ಠಿಗೆ ಬರ್ತಾ ಇದ್ದಂಥವ್ರು ಆಲೋಚನೆ ಮಾಡಿ ಬರ್ತಾ ಇದ್ರು ಅಂತ ಚಿದಂಬರಿಗೆ ಸ್ವಲ್ಪ ಅದನ್ನು ವಿಷಯವನ್ನು ಮುಂದೆ ಇಟ್ಟರು, ಅದನ್ನು ಹೇಳ್ತಾರೆ. ಈ ದೃಷ್ಟಿಯಲ್ಲಿ ಅಂಥ ಒಬ್ಬ ಧೀಮಂತ ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ನಾವೊಂದು ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥ ನಮಗೆ ಖುಷಿ ಕೊಡುವಂಥ ಸಂಗತಿ. ಹಾಗೆ ಮುಂದೆ ಸಹ ಇನ್ನೂ ಕೆಲವು ನಮ್ಮ ಹಿರಿಯ ಪತ್ರಕರ್ತರು ಇದ್ದಾರೆ ಈ ಜಿಲ್ಲೆಯಲ್ಲಿ ಆಗಿ ಹೋದಂಥವರು. ಅವರ ಹೆಸರಿನಲ್ಲಿ ಇನ್ನಷ್ಟು ಪ್ರಶಸ್ತಿಗಳನ್ನು ಕೊಡುವಂಥ ಆಲೋಚನೆಗಳನ್ನು ಮುಂದಿನ ದಿನದಲ್ಲಿ ಸಹ ಮಾಡಿದರೆ ಇನ್ನಷ್ಟು ಯುವ ಪತ್ರಕರ್ತರಿಗೆ ಅದು ಸಹಾಯ ಆಗ್ತದೆ ಅಂತೇಳಿ. ಪಾಗೋ ಪ್ರಶಸ್ತಿ ಯುವ ಪತ್ರಕರ್ತರಿಗೆ ಕೊಡುವ ಕಾರಣ ಚಿದಂಬರಂ ಅಂತವರು ಅದರಿಂದ ಹೊರಗೆ ಉಳಿತಾರೆ. ಆದರೆ ನಮ್ಮ ಬಹಳಷ್ಟು ಯುವ ಪತ್ರಕರ್ತರು ಆ ಪ್ರಶಸ್ತಿಯನ್ನು ಪಡ್ಕೊಂಡಿರೋದು ನಮಗೆ ಖುಷಿಯ ಸಂಗತಿ. ಇವತ್ತು ಈ ಪ್ರಶಸ್ತಿಗೆ ತೀರ್ಪುಗಾರರಾಗಿ ನಮ್ಮೊಂದಿಗೆ ಬಂದವರು ಕೆಲವರು ಅನಾರೋಗ್ಯದ ಕಾದರ್ಶ ಅವರು ಡೆಂಗಿನಿಂದ ಇದ್ದಂಥವ್ರು, ಇಲ್ಲಾದರೆ ಖಂಡಿತ ಬರ್ತಾ ಇದ್ರು. ಇನ್ನೊಂದು ಕಡೆ ಜಡ್ಜಾಗಿ ಹೋಗಬೇಕಾಗಿತ್ತು, ಇನ್ನೊಂದು ಕಡೆ ಸುಷ್ಮಿತಾ ಅವರು ಪರೀಕ್ಷೆ ಮಕ್ಕಳಿಗೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಬಂದಿರುವಂಥ ಬಹಳಷ್ಟು ಲೇಖನಗಳು, ಒಳ್ಳೆಯ ಲೇಖನಗಳಿತ್ತು. ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಈ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ವಂದನಾರ್ಪಣೆ. ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪೂಜಾರಿ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಪ್ರೆಸ್ ಕ್ಲಬ್ಬು, ಪತ್ರಿಕಾ ಭವನ ಟ್ರಸ್ಟ್ 2026ನೇ ಸಾಲಿನ ಪಾಗ ಪ್ರಶಸ್ತಿ ವಿತರಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ PL ಧರ್ಮ ಅವರಿಗೆ ಧನ್ಯವಾದಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಪುಷ್ಪರಾಜ್ BN ಅವರಿಗೂ ಧನ್ಯವಾದಗಳು. ಹಿರಿಯ ಪತ್ರಕರ್ತರಾದ ಚಿದಂಬರಂ ಪೈಕಂಪಾಡಿ ಅವರಿಗೂ ಧನ್ಯವಾದಗಳು. ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅನ್ನು ಮಂಗಳೂರು ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು. ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ PB ಹರೀಶ್ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು. ಬಂದಂಥ ಎಲ್ಲರಿಗೂ, ಸದಸ್ಯರಿಗೂ, ಪ್ರಶಸ್ತಿ ವಿಜೇತರಾದಂಥ ಶಂಶುದ್ದೀನ್ ಎನ್ಮೂರ್ ಅವರಿಗೂ ಮತ್ತು ಅವರ ಧರ್ಮಪತ್ನಿಗೂ ಧನ್ಯವಾದಗಳು.